ಪುರಂದರ ವಿಠಲ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ಭಜನೆ ಮಾಡೋಣ ಬನ್ನಿರು ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಜನ ಸಂಗವ ದೂರ ಮಾಡಿ ಸದ್ಭಕ್ತಿಯಿಂದ ಶತಕೋಟಿ ಪಾಪವನ್ನು ಮಾಡಿದ ಮಹಾಪಂಡಿತರು ನಾವು ನೀವು
मोदकं सदा विमुक्तिसाधकं कलाधरावतंसकं विलासिलोकरक्षकं मुदाकरातमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते बदैत्यकं नताशुभाशुनाशकं नमामि तं विनायकं नमामि तं विनायकं नमामि तं विनायकं. ಬಂದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ವರ್ಷದ ಆಯುಧ ಪೂಜಾ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮೇನಾಳ ರಾಮಪ್ರಸಾದ್ ಅವರೇ. ನಮ್ಮ ಜಾಗೃತ ಹಿಂದೂ ಮಹಾಸಭಾ ಜಾಗೃತ ಹಿಂದೂ ಜಾಗರಣ ವೇದಿಕೆಯು ಸುಮಾರು 21 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ. ಈ ಹಿಂದೂ ಜಾಗರಣ ವೇದಿಕೆಯ ಈಶ್ವರಮಂಗಲ ಈಗ ಕಳೆದ 10 ವರ್ಷಗಳಿಂದ ಸಾಮಾಜಿಕ, ಧಾರ್ಮಿಕ ಹಾಗೂ ಸೇವಾ ಕಾರ್ಯಗಳೊಂದಿಗೆ ಹಿಂದೂ ಸಮಾಜದ ಸೇವೆಯನ್ನು ಮಾಡುತ್ತಾ ಬಂದಿದೆ. ಇದುವರೆಗೆ ನಮ್ಮ ಸಂಘಟನೆ ಪ್ರತಿ ಕಾರ್ಯಕ್ರಮದ ಉಳಿಕೆ ಮತ್ತು ಸಾರ್ವಜನಿಕ ಸಂಗ್ರಹದ ಮುಖಾಂತರ ಸುಮಾರು 25 ಲಕ್ಷಕ್ಕಿಂತಲೂ ಅಧಿಕ ಮೊತ್ತವನ್ನು ಸೇವಾ ಕಾರ್ಯಗಳಿಗೆ ವಿನಿಯೋಗ ಮಾಡಲಾಗಿದೆ. ಆಸಕ್ತರಿಗೆ ಮನೆ ನಿರ್ಮಾಣ, ಬಡ ರೋಗಿಗಳ ಚಿಕಿತ್ಸಾ ವೆಚ್ಚ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆಗಳು, ಈ ರೀತಿಯ ಸೇವಾ ಕಾರ್ಯದೊಂದಿಗೆ ಈ ಭಾಗದ ಹಿಂದೂಗಳಿಗೆ ಅನ್ಯಾಯವಾದಾಗ ಹೋರಾಟಕ್ಕೂ ಕೂಡ ಸದಾ ಸನ್ನದ್ಧವಾಗಿರುವಂಥ ಸಂಘಟನೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ ಅಂತೂ ತಮ್ಮ ಜೀವದ ಹಂಗನ್ನು ತೊರೆದು ಮನೆ ಬಿಟ್ಟು ಕೋವಿಡ್ ರೋಗಿಯ ಸೇವಾ ಕಾರ್ಯದಲ್ಲಿ ತೊಡಗಿದ್ದರು. ಕಳೆದ 5-6 ವರ್ಷಗಳಿಂದ ಪಟಾಕಿ ವ್ಯಾಪಾರದಲ್ಲಿ ಒಂದಿಷ್ಟು ಮೊತ್ತವನ್ನು ಉಳಿಸಿಕೊಂಡು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಬಂದಿರುವಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಸಂಘಟನೆಯ ನೇತೃತ್ವದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಗೆ ಉತ್ಸವ, ಊರವರ ಸಮಿತಿಯೊಂದಿಗೆ ಆಯುಧ ಪೂಜಾ ಕಾರ್ಯಕ್ರಮ, ನಮ್ಮ ದೇವಸ್ಥಾನದಲ್ಲಿ ನಡೆದಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ಜಾತ್ರೋತ್ಸವ ಕೂಡ ಈ ಸಂಘಟನೆಯ ಜಾತ್ರೋತ್ಸವದಲ್ಲಿ ಕೂಡ ಈ ಸಂಘಟನೆಯ ಕಾರ್ಯಕರ್ತರು ಹಗರೆ ಇರುಳು ಎನ್ನದೇ ದುಡಿತಿದ್ದಾರೆ. ಸಹೃದಯ
ಹಿಂದೂಗಳಾದಂಥ ತಾವೆಲ್ಲರೂ ಈ ಸಂಘಟನೆಗೆ ಪ್ರೀತಿಪೂರ್ವಕವಾದ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮೆಲ್ಲರಿಗೂ ಮಗದೊಮ್ಮೆ ವಿನಂತಿಸಿಕೊಳ್ಳುತ್ತಾ ಈ ಸ್ವಾಗತವನ್ನು ವಿನಮಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಮಾತುಗಳನ್ನಾಡುತ್ತಾ ಬಂದಿರುವ ಎಲ್ಲ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಈ ಸಲದ ಆಯುಧ ಪೂಜಾ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ರಾಮಪ್ರಸಾದ್ ಆಳ್ವ ಇವರಿಗೆ ಕೂಡ ಪ್ರೀತಿಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸುತ್ತಾ ಆರಾಧ್ಯವಮೂರ್ತಿ ಶ್ರೀ ಪಂಚಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಶಿರದಾಕ್ಷ ಪ್ರಣಾಮವನ್ನು ಅರ್ಪಿಸುತ್ತಾ ಜಾಗೃತ ಹಿಂದೂ ಜಾಗರಣ ಈಶ್ವರಮಂಗಿಲ ಮತ್ತು ಅರವಿಂದ ಆಟೋ ವರ್ಕ್ಸ್ ಈಶ್ವರಮಂಗಿಲ ಮತ್ತು ಆಯುಧ ಪೂಜಾ ಸೇವಾ ಸಮಿತಿ ಈಶ್ವರಮಂಗಿಲ ಈ 3 ಸಮಿತಿಗಳ ಒಕ್ಕೂಟದೊಂದಿಗೆ 21ನೇ ವರ್ಷದ ಆಯುಧ ಪೂಜೆ ಮತ್ತು ಅದರ ಅಂಗವಾಗಿರುವಂಥ ಧಾರ್ಮಿಕ ಸಭೆ ನಡೀತಾ ಇದೆ. 20 ವರ್ಷದ ಹಿಂದೆ ನಡೆದಿರುವಂಥ ಘಟನೆ. ಒಂದು ವೇಳೆ ಇವತ್ತಿನ ಯುವ ಪೀಳಿಗೆಯಲ್ಲಿರುವ ಅನೇಕ ಮಂದಿಗೆ ಅದರ ವಿಚಾರಗಳು ಗೊತ್ತಿರಲಿಕ್ಕಿಲ್ಲ. ಪವಿತ್ರವಾಗಿರುವಂಥ ಭಾರತ ದೇಶ, ಇಲ್ಲಿ ಎಲ್ಲರಿಗೂ ಕೂಡ ಆಶ್ರಯವನ್ನು ನೀಡಿದೆ. ಈ ದೇಶದಲ್ಲಿರುವಂಥ ಅನ್ಯಮತೀಯರು ಯಾರೂ ಕೂಡ ಇಲ್ಲಿ ಹುಟ್ಟಿದವರಲ್ಲ. ವಿದೇಶದಿಂದ ಅವರ ಜೀವನ ಮಾರ್ಗಕ್ಕೋಸ್ಕರವಾಗಿ ಇಲ್ಲಿ ಬಂದಿರುವವರನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿಕೊಂಡಿರುವ ಕಾರಣ ಅವರು ಅವರದ್ದಾಗಿರುವಂಥ ಧಾರ್ಮಿಕವಾಗಿರುವಂಥ ಆಚರಣೆಗಳನ್ನು ಮಾಡುವಲ್ಲಿಯೂ ಸಮೇತ ಹಿಂದೂ ಸಮಾಜ ಅಡ್ಡಿಪಡಿಸದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ತನ್ನ 13 ಜನ ಅನುಯಾಯಿಗಳೊಂದಿಗೆ ಕೇರಳ ರಾಜ್ಯಕ್ಕೆ ಆಗಮಿಸಿದಂಥ ಇಸ್ಲಾಮಿಕ್ ಪ್ರವಾದಿ ಆ ಪ್ರವಾದಿಯವರಿಗೆ ರತ್ನಗಂಬಳಿ ಹಾಸಿ ಸ್ವಾಗತವನ್ನು ಕೊಟ್ಟದ್ದು ಆ ಸಂದರ್ಭದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ಸಾಮೂದಿರಿ ರಾಜರು ಕೇರಳದ. ನಂತರ ಅವರಿಗೆ ಅವರದ್ದಾಗಿರತಕ್ಕಂಥ ಆರಾಧನೆಗಳು ಮಾಡಬೇಕೆಂಬ ಸಮಯದಲ್ಲಿ ಆರಾಧನಾ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರಲ್ಲಿ ಸಂಪನ್ಮೂಲಗಳಿಲ್ಲದಿರುವಾಗ ಕೊಡಂಗಲ್ಲೂರು ಕ್ಷೇತ್ರಕ್ಕೋಸ್ಕರವಾಗಿ ತಯಾರು ಮಾಡಿಟ್ಟಿದ್ದಂಥ ಮರಮಟ್ಟುಗಳನ್ನು ಕೊಟ್ಟು ಅಲ್ಲಿ ಅವರಿಗೆ ಆರಾಧನಾ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಬಂದಿರುವಂಥ 13 ಜನದಲ್ಲಿ 9 ಜನ ಪುರುಷರು, 4 ಜನ ಮಹಿಳೆಯರು. ಹಾಗಿರುವಾಗ ಅವರ ಕುಟುಂಬ ವೃದ್ಧಿಯಾಗಲಿಕ್ಕೆ ಪೂರಕವಾಗಿರುವಂಥ ಅವಕಾಶಗಳಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಹಿಂದೂ ಸಮಾಜದಲ್ಲಿರತಕ್ಕಂಥ ಹೆಣ್ಣು ಮಕ್ಕಳನ್ನು ಕೊಟ್ಟು ಅವರು ಅವರ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಇರುವಂಥ ಅವಕಾಶವನ್ನು ಮಾಡಿಕೊಟ್ರು. ಈಶ್ವರಮಂಗಲದಲ್ಲಿ ಆಯುಧ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಅದರ ಮೇಲೆ ಆಕ್ರಮಣ ಮಾಡಿದಂಥ ಯಾವ ಉಗ್ರಗಾಮಿ ಚಿಂತನೆಯುಳ್ಳಂಥ ಭಯೋತ್ಪಾದಕರ ಆ ಸಂಸ್ಕಾರವನ್ನೇ ಅನುಸರಿಸುವಂಥ ಇಸ್ಲಾಮಿಕ್ ಸಮುದಾಯಕ್ಕೆ ಅದು ತಿಳಿಯದಿದ್ದರೂ ಕೂಡ ಇವತ್ತಿಗೂ ಕೂಡ ಆ ಸತ್ಯವನ್ನು ಅರಿತಿರುವಂಥ ಅನೇಕ ಮುಸಲ್ಮಾನರ ಧಾರ್ಮಿಕ ಗುರುಗಳು ಇವತ್ತಿಗೂ ಕೂಡ ವೇದಿಕೆಯಲ್ಲಿ ಆ ವಿಚಾರವನ್ನು ಉಲ್ಲೇಖಿಸ್ತಾರೆ. ಅಂಥ ವಿಶಾಲ ಹೃದಯವನ್ನಿಟ್ಟುಕೊಂಡು
ಈ ದೇಶಕ್ಕೆ ಬಂದಿರುವವ್ರನ್ನ ಎಲ್ಲರನ್ನೂ ಕೂಡ ಸ್ವಾಗತಿಸಿರುವಂಥ, ಈ ದೇಶಕ್ಕೆ ಬಂದಿರುವವರಿಗೆ ಎಲ್ಲರಿಗೂ ಕೂಡ ಅವರದ್ದಾಗಿರತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿರುವಂಥ, ಪವಿತ್ರವಾಗಿರುವಂಥ ಭಾರತ ದೇಶದ ಮೇಲೆ ನಮ್ಮ ಸಂಸ್ಕಾರದ ಮೇಲೆ ಆಕ್ರಮಣ ನಡೆಯುವಂಥ ಸಂದರ್ಭದಲ್ಲಿ ಹೇಗಿರಬೇಕು, ಇರಬೇಕಾದ್ದು ಹೇಗೆ ಎಂಬುದನ್ನು ನಮ್ಮ ರಾಷ್ಟ್ರ ಕಾಣಿಸಿಕೊಟ್ಟಿದೆ. ಪಹಲ್ಗಾಮಿನಲ್ಲಿ ಯಾವುದೇ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳದೇ ಇರುವಂಥ, ಯಾವುದೇ ಹಿಂದೂ ಪರ ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳದೇ ಇರುವಂಥ, ಕೇವಲ ತಮ್ಮ ಕೌಟುಂಬಿಕವಾಗಿರುವಂಥ ಜೀವನವನ್ನು ಅನುಸರಿಸಿಕೊಂಡು ಬರ್ತಾ ಇರುವಂತಹ ನೂತನವಾಗಿ ಮದುವೆಯಾಗಿರತಕ್ಕಂಥ ದಂಪತಿಗಳು ಸಮೇತ ಅಲ್ಲಿ ವಿಹಾರಕ್ಕೋಸ್ಕರವಾಗಿ ಆಗಮಿಸಿದವರು, ಆ ವಿಹಾರಕ್ಕೋಸ್ಕರವಾಗಿ ಆಗಮಿಸಿದವರನ್ನು ಗುರಿಯಾಗಿರಿಸಿಕೊಂಡು ಅವರ ಧರ್ಮಪತ್ನಿಯವರ ಎದುರೇ ಹಿಂದೂ ಸಮಾಜದ ಆ ಪುರುಷರನ್ನು ಕೊಲೆ ಮಾಡಿದಂಥ ಭಯೋತ್ಪಾದಕರಿಗೆ ಈ ದೇಶ ತಕ್ಕ ಭಾಷೆಯಲ್ಲಿ ಉತ್ತರ ಕೊಟ್ಟಿದೆ. ಇನ್ನೊಮ್ಮೆ ಭಾರತ ದೇಶವನ್ನು ಮುಟ್ಲಿಕ್ಕೆ ಬಂದರೆ ಈ ಪ್ರಪಂಚದ ಯಾವುದೇ ರಾಷ್ಟ್ರ ಆಗಲಿಕ್ಕೂ ಆ ರಾಷ್ಟ್ರ ಬಾಲ ಮಡಚಿ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆದೀತು ಎಂಬುದನ್ನು ಕೆಚ್ಚೆದೆ ಉಳ್ಳಂಥ ಇಲ್ಲಿ ಆಡಳಿತ ನಡೆಸುವವರು ತೋರಿಸಿಕೊಟ್ಟಿದ್ದಾರೆ. ಬಂಧುಗಳೇ, ನಾವು ಕೂಡ ಆ ರೀತಿ ಚಿಂತನೆ ಮಾಡದಿದ್ದರೆ ಎಲ್ಲರೂ ಕೂಡ ನಮ್ಮನ್ನು ಆಕ್ರಮಿಸುವಂಥ ಪರಿಸ್ಥಿತಿ ನಿರ್ಮಾಣ ಆದೀತು. 20 ವರ್ಷದ ಹಿಂದೆ ಈ ಘಟನೆ ನಡೆದಿರುವಂಥ ಸಂದರ್ಭದಲ್ಲಿ ನಾವು ಇಡೀ ಸಮಾಜವನ್ನು ಸೇರಿಸಿಕೊಂಡು ಈ ಆಯುಧ ಪೂಜೆಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಹಿರಿಯರಾಗಿರುವಂಥ ಕಲ್ಲಡ್ಕ ಪ್ರಭಾಕರ ಭಟ್ರು ವೇದಿಕೆಯಿಂದ ಮಾತನಾಡಿದಂಥ ಮಾತು ಇವತ್ತಿಗೂ ಕೂಡ ನನಗೆ ನೆನಪಾಗ್ತಾ ಇದೆ. ಅವರೊಂದು ಕೋಣನ ಕಥೆಯನ್ನು ಹೇಳಿದರು. ಕೋಣನಿಗೆ ಪೆಟ್ಟು ಬೀಳ್ತಾ ಉಂಟಂತೆ. ಪೆಟ್ಟು ಬೀಳ್ತಾ ಇರುವಾಗ ಕೋಣ ಗ್ರಹಿಸ್ತದಂತೆ ಎಲ್ಲಿಯೋ ದೂರದಲ್ಲಿ ಯಾರೋ ಬಡಿತಾ ಇದ್ದಾರೆ ಅಂತ, ಯಾರೋ ಯಾರಿಗೋ ಬಡಿತಾ ಇದ್ದಾರೆ ಅಂತ. 1ನೇ ಪೆಟ್ಟು ಬೀಳುವಾಗ ಹಾಗೆ ಗ್ರಹಿಸಿದಂಥ ಕೋಣ 2ನೇ ಪೆಟ್ಟು ಬೀಳುವಾಗ ತುಂಬ ದೂರದಲ್ಲಿ ಇಲ್ಲ, ಇಲ್ಲಿ ನನ್ನ ಸಮೀಪದಲ್ಲಿ ಎಲ್ಲಿಯೋ ಈ ಘಟನೆ ನಡೀತಾ ಇದೆ ಅಂತ ಗ್ರಹಿಸ್ತದಂತೆ. 3ನೇ ಪೆಟ್ಟು ಬೀಳುವಾಗ ಎಲ್ಲಿಯೋ ನನ್ನ ಹತ್ತಿರವೇ ನಡೀತಾ ಇದೆ ಎಂಬ ನೆನಪಾಗ್ತದಂತೆ ಅದಕ್ಕೆ, ಆ ರೀತಿ ಗ್ರಹಿಸ್ತದೆ. 4ನೇ ಪೆಟ್ಟು ಬೀಳುವಾಗ ಗೊತ್ತಾಗ್ತದಂತೆ ಕೋಣರಿಗೆ, ಓ ಇದು ಎಲ್ಲೆಲ್ಲಿಯೋ ನಡೀತಾ ಇರುವುದಲ್ಲ, ಇದು ನನ್ನ ಬೆನ್ನಿಗೆ ಪೆಟ್ಟು ಬೀಳ್ತಾ ಇರುವಂಥದ್ದು ಅಂತ ಆ ಕೋಣಗೆ ಅರ್ಥ ಆಗೋದು 4 ಪೆಟ್ಟು ಬಿದ್ದ ನಂತರ. ಹಿಂದೂ ಸಮಾಜದ ಪರಿಸ್ಥಿತಿಯು ಕೂಡ ಹಾಗೆ ಅಂತ ಹೇಳಿದರು. ನಾವು ನಮ್ಮ ಜೀವನವನ್ನು ಮಾಡ್ತಾ ಇರ್ತೇವೆ, ನಮಗೆ ನಮ್ಮ ಸ್ವಾರ್ಥ ಚಿಂತನೆ ಮಾತ್ರ ಇರ್ತದಷ್ಟೇ. ನಾವು ದೇವರಲ್ಲಿಗೆ ಬರುವುದಿದ್ದರೆ ಕಷ್ಟ ಬರುವಂಥ ಸಂದರ್ಭದಲ್ಲಿ, ದೇವರಲ್ಲಿಗೆ ವಾರ್ಷಿಕವಾಗಿರುವಂಥ ಜಾತ್ರೆ ಆಗುವ ಸಂದರ್ಭದಲ್ಲಿ ಬರ್ತೇವೆ, ಅಲ್ಲದೆ ಏನೋ ವಾರ್ಷಿಕವಾಗಿರುವಂಥ ವಿಶೇಷ ಸಂದರ್ಭದಲ್ಲಿ ಬರ್ತೇವೆ. ಬಾಕಿ ಇರುವ ಸಮಯದ ಕಡಿಮೆ ಇರುವ ಕಾರಣ ನಾವು ದೇವಾಲಯಕ್ಕೆ ಬರಲಿಕ್ಕೆ ಉದಾಸೀನವನ್ನು ಮಾಡ್ತೇವೆ. ಅಥವಾ ದೇವಾಲಯಕ್ಕೆ ಬರುವುದಿದ್ರೂ ಕೂಡ ಎಲ್ಲಿಯೋ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಆಗ್ತದೆ ಅಂತ ಹೇಳುವಾಗ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಅಂತ ಹೇಳುವಾಗ, ನಮ್ಮನ್ನು ಪರಿಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾರೆ ಎಂಬುದನ್ನು ಅರಿಯುವಂಥ ಸಂದರ್ಭದಲ್ಲಿ ಕೂಡ ನಾವು ಅದಕ್ಕೆ ಎದುರುತ್ತರವನ್ನು ಕೊಡಲಿಕ್ಕೆ ತಯಾರಾಗುವುದಿಲ್ಲ. ನಾವು ಅದನ್ನು ದಿಟ್ಟವಾಗಿ ಎದುರಿಸಲಿಕ್ಕೆ ತಯಾರಾಗುವುದಿಲ್ಲ. ಯಾಕೆಂದರೆ ಅದು ನನಗಿರುವಂಥ ಕೆಲಸ ಅಲ್ಲ. ಅದನ್ನು ಮಾಡಲಿಕ್ಕೆ ಈ ಸಮಾಜದಲ್ಲಿ ಯಾರೋ ಇದ್ದಾರೆ ಎಂಬ ಚಿಂತನೆಯೊಂದಿಗೆ ನಾವು ಮುಂದಡಿಯಿಡುತ್ತೇವೆ. ಪ್ರತಿಯೊಬ್ಬ ಹಿಂದೂ ಕೂಡ ಚಿಂತನೆ ಮಾಡಬೇಕಾದ್ದೇನೆಂದರೆ, ನನ್ನ ಧರ್ಮಕ್ಕೆ ಅಪಚಾರವಾದಾಗ ಅದನ್ನು ಅತ್ಯಂತ ಕಠೋರವಾಗಿ ಎದುರಿಸಬೇಕಾದ್ದು ಯಾರು? ನನ್ನ ಧರ್ಮಕ್ಕೆ ಹಾನಿ ಆಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ಧರ್ಮಕ್ಕೆ ಹಾನಿ ಮಾಡುವವರ ವಿರುದ್ಧ ಎದೆ ಎತ್ತಿ ಸೆಟೆದು ನಿಲ್ಲಬೇಕಾದ್ದು ಯಾರು? ನಾನೇ ನಿಲ್ಲಬೇಕಾದೋ ಎಂಬ ಚಿಂತನೆಯನ್ನು ನಾವು ಮಾಡಿಕೊಂಡ್ರೆ ಈ ಸಮಾಜದ ಮೇಲೆ ಯಾರೂ ಕೂಡ ಆಕ್ರಮಣವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ 100 ವರ್ಷದ ಹಿಂದೆ ಪರಮ ಪೂಜನೀಯ ಡಾಕ್ಟರ್ ಹೆಡಗೇವಾರ್ಜಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಸಂಘಟನೆಯನ್ನು ಸ್ಥಾಪನೆ ಮಾಡಲಿಲ್ಲ ಅಂತ ಆದರೆ, ಇವತ್ತು ಆ 100 ವರ್ಷ ತುಂಬಿರುವಂಥ ಆ ಸಂಘಟನೆಯಲ್ಲಿ ಜೀವಂತವಾಗಿ ತನ್ನ ಕಾರ್ಯಚಟುವಟಿಕೆಯಲ್ಲಿ ಇಲ್ಲ ಅಂತ ಇರ್ತಿದ್ರೆ, ನಮ್ಮ ಈಶ್ವರ ಮಂದಿರದಲ್ಲಿರುವಂಥ ಪಂಚಲಿಂಗೇಶ್ವರ ಕ್ಷೇತ್ರವೂ ಕೂಡ ನಮಗೆ ಸಿಗಲಿಕ್ಕಿಲ್ಲ ಆಯಿತು. ಅದು ಬೇರೆ ಯಾವುದೋ ಒಂದು ಮಸೀದಿಯಾಗಿ ಮಾರ್ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಇತ್ತು. ಬಂಧುಗಳೇ, ಇವತ್ತು ನಾವು ಚಿಂತನೆ ಮಾಡಬೇಕಾದ್ದು, ನಾವು ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟಿರಬಹುದು, ನಮ್ಮ ಮನೆಯಲ್ಲಿರುವಂಥ ಆಚಾರ ವಿಚಾರಗಳು ಬೇರೆ ಬೇರೆ ಆಗಿರಬಹುದು, ನಮ್ಮ ವೈಚಾರಿಕವಾಗಿರುವಂಥ ಚಿಂತನೆಗಳು ಬೇರೆ ಬೇರೆ ಆಗಿರಬಹುದು, ರಾಜಕೀಯವಾಗಿಯೂ ಕೂಡ ನಮ್ಮ ಚಿಂತನೆಗಳು ಬೇರೆ ಬೇರೆ ಆಗಿರಬಹುದು. ಆದರೆ ಈ ಎಲ್ಲ ಚಿಂತನೆಗಳು ಕೂಡ ಬೇರೆ ಬೇರೆ ಆಗಿದ್ದರೂ ಕೂಡ ನಮ್ಮ ಧರ್ಮಕ್ಕೆ ಹಾನಿಯಾಗುವಂಥ ಸಂದರ್ಭದಲ್ಲಿ, ನಮ್ಮ ಧರ್ಮಕ್ಕೆ ಆಘಾತ ಆಗುವಂಥ ಸಂದರ್ಭದಲ್ಲಿ, ನಮ್ಮ ಧರ್ಮದ ಮೇಲೆ ಯಾರಾದರೂ ಆಕ್ರಮಣ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಅತ್ಯಂತ ಕಟುವಾಗಿ ಎದುರಿಸಿ ನಿಲ್ಲಬೇಕಾದ್ದು ನಮ್ಮ ಕರ್ತವ್ಯ ಎಂಬ ಚಿಂತನೆ ನಮ್ಮಲ್ಲಿ ಜಾಗೃತವಾದರೆ ನಾವೆಲ್ಲರೂ ಕೂಡ ಸೆಟೆದು ನಿಲ್ತೇವೆ. ತನ್ಮೂಲಕ ಇಡೀ ಹಿಂದೂ ಸಮಾಜ ಒಗ್ಗೂಡಿಕೊಂಡು ಆ
ಎದುರಿಸುವಂಥ ದುಷ್ಟಶಕ್ತಿಗಳ ವಿರುದ್ಧ ನಾವು ಸೆಟೆದು ನಿಲ್ಲಕ್ಕಿರುವಂಥ ಅವಕಾಶ ನಿರ್ಮಾಣ ಆಗ್ತದೆ. 21 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಯಾವುದೆಲ್ಲ ಸಂದಿಗ್ಧತೆಗಳು ಬರುವಂಥ ಸಂದರ್ಭದಲ್ಲಿ ಆ ಸಂದಿಗ್ಧತೆಗಳನ್ನೆಲ್ಲ ಎದುರಿಸಿಕೊಂಡು, ಆ ಸಂದಿಗ್ಧತೆಗಳನ್ನು ಮೀರಿ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಿಕೊಂಡು ಇಲ್ಲಿ ಆಯುಧ ಪೂಜಾ ಆ ಮಹೋತ್ಸವ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ನಮಗೆ ಹೆಮ್ಮೆ ತರುವಂಥ ವಿಚಾರ, ಅಭಿಮಾನದ ವಿಚಾರ. ಭವಿಷ್ಯತ್ತಿನಲ್ಲಿ ಕೂಡ ನಾವು ಒಂದೇ ಚಿಂತನೆಯನ್ನು ಮಾಡಿದರೆ ಸಾಕು. ನಮ್ಮಲ್ಲಿರುವಂಥ ಚಿಂತನೆ ಏನೆಂದರೆ, ನಾನೊಂದು ವೇದಿಕೆಯಿಂದ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಆ ವೇದಿಕೆಯಿಂದ ಮಾತನಾಡಿದ್ದ ಒಬ್ಬ ಎಡಪಂಥೀಯ ಶಾಸಕ ಒಂದು ಕಥೆಯನ್ನು ಹೇಳ್ತಾನೆ. ಆ ಕಥೆಯನ್ನು ಹೇಳ್ತಾನೆ, ಭಾರತ ಹೇಗಿದೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಶಬರಿಮಲೆಯ ಅಯ್ಯಪ್ಪನ ಪವಿತ್ರವಾಗಿರುವಂಥ ಸನ್ನಿಧಿ, ಆ ಪವಿತ್ರ ಸನ್ನಿಧಿಗೆ ಯಾರು ಬೇಕಾದರೂ ಕೂಡ ಹೋಗಬಹುದು. ಆದರೆ ಒಂದೇ ಒಂದು ನಿಬಂಧನೆ ಇರುವಂಥದ್ದು, ತಲೆಯಲ್ಲಿ ಇರುಮುಡಿ ಕಟ್ಟೆ ಇರಬೇಕು ಅಂತ ಮಾತ್ರ. ಆ ಮಾತನ್ನು ಹೇಳ್ತಾನೆ. ಆ ಮಾತನ್ನು ಹೇಳಿರುವಂಥದ್ದು ನಮ್ಮನ್ನು ಕುಟುಕಲಿಕ್ಕೋಸ್ಕರವಾಗಿ. ಯಾಕೆಂದರೆ ಹಿಂದೂ ಸಮಾಜದ ಭಾವನೆ ಆಗಿರುವಂಥದ್ದು ನಾವೆಲ್ಲರನ್ನೂ ಕೂಡ ಸ್ವೀಕಾರ ಮಾಡಿಕೊಂಡವರು, ಆದ ಕಾರಣ ಎಲ್ಲರನ್ನೂ ನಾವು ಜೊತೆಯಾಗಿ ಇರಿಸಿಕೊಳ್ಬೇಕೆಂಬ ಚಿಂತನೆಯೊಂದಿಗೆ ಆ ಮಾತನ್ನು ಆಡಿದರು. ಮತ್ತೆ ಮುಂದುವರಿಸಿ ಹೇಳ್ತಾನೆ, ನೋಡಿ, ಆ ಅಯ್ಯಪ್ಪ ತನ್ನ ಸಮೀಪವೇ ಬಾಬರನಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ, ಅಲ್ಲಿ ಸಾಮರಸ್ಯದ ಸಂದೇಶವನ್ನು ಸಾರಿದ್ದಾನೆ. ಹಾಗೆ ಹಿಂದೂ ಮುಸಲ್ಮಾನರು ಒಂದೇ ಎಂಬ ಭಾವನೆಯನ್ನು ಸಾರಲಿಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ಸ್ವಾಮಿ ಅಯ್ಯಪ್ಪ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಇದನ್ನು ನೆನಪಿರಿಸಿಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದರು ಆ ಶಾಸಕರು. ವೇದಿಕೆಯಿಂದ ಉತ್ತರ ಕೊಡ್ತಾ ಹೇಳಿದೆ, ಶಾಸಕರು ಹೇಳಿರುವಂಥದ್ದು 100ಕ್ಕೆ 100 ಸರಿಯಾಗಿರುವಂಥ ವಿಚಾರ. ಶಬರಿಮಲೆಯ ಪವಿತ್ರ ಕ್ಷೇತ್ರವನ್ನು ಯಾರು ಬೇಕಾದರೂ ಕೂಡ ದರ್ಶನ ಮಾಡಬಹುದು. ಅಯ್ಯಪ್ಪನ ದರ್ಶನ ಮಾಡೋದಕ್ಕೆ ನಮ್ದು ಏನು ಎದುರಿಲ್ಲ. ಆದರೆ ಒಂದೇ ಒಂದು ನಿಬಂಧನೆ ಯಾವುದೆಂದರೆ, ಅವರು ಆ ಪವಿತ್ರವಾಗಿರುವಂಥ 18 ಮೆಟ್ಟಲುಗಳನ್ನು ಏರಬೇಕು ಅಂತಾದರೆ ಅವರ ತಲೆ ಮೇಲೆ ಇರುಮುಡಿ ಕಟ್ಟೆ ಇರಬೇಕು. ನಾವೇನು ಹೇಳ್ತಾ ಇದ್ದೇವೆ, ಭಾರತ ದೇಶವು ಕೂಡ ಎಲ್ಲರಿಗೂ ಮುಕ್ತವಾಗಿರುವಂಥ ಸ್ವಾಗತವನ್ನು ನೀಡಿದೆ. ಭಾರತ ದೇಶದಲ್ಲಿ ಯಾರು ಬೇಕಾದರೂ ಜೀವಿಸಬಹುದು. ನಮಗೆ ಅವರು ಯಾವ ಜಾತಿ ಯಾವ ಮತ ಎಂಬ ಚಿಂತನೆ ಇಲ್ಲ. ಆದರೆ ಒಂದೇ ಒಂದು ಚಿಂತನೆ ಇರುವುದು ಹೇಗೆಂದರೆ, ಶಬರಿಮಲೆಯಲ್ಲಿ 18 ಮೆಟ್ಟಲನ್ನು ಏರಲಿಕ್ಕೆ ಯಾವ ರೀತಿ ಇರುಮುಡಿ ಕಟ್ಟ ಅತ್ಯಂತ ನಿಯಮಿತವಾಗಿ ನಿರ್ಬಂಧವಾಗಿ ಇರಬೇಕೋ, ಹಾಗೆ ಭಾರತ ದೇಶದ ನೀರನ್ನು ಕುಡಿಯುವವರು, ಭಾರತ ದೇಶದ ಗಾಳಿಯನ್ನು ಸೇವಿಸುವವರು, ಭಾರತ ದೇಶದ ಅನ್ನವನ್ನು ತಿನ್ನುವವರೆಲ್ಲರೂ ಕೂಡ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಯನ್ನು ಕೂಗಬೇಕೇ ವಿನಃ ಪಾಕಿಸ್ತಾನ ಕಿ ಜೈ ಅಂತ ಹೇಳುವಂಥ ಕೂಗುವವರನ್ನು ಇಲ್ಲಿ ಇರಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಈ ಹಿಂದೂ ಸಮಾಜ. ಅದಕ್ಕೆ ಬೇಕಾದರೆ ನಮ್ಮ ಜೀವವನ್ನು ತೆತ್ತಾದರೂ ಕೂಡ ಈ ಪವಿತ್ರವಾಗಿರುವಂಥ ಭಾರತವನ್ನು, ಈ ಧರ್ಮವನ್ನು ರಕ್ಷಿಸಲಿಕ್ಕೆ ನಾವು ಮುನ್ನುಗ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದೆ. ಮತ್ತೆ ಅವರು ಹೇಳಿರುವಂಥದ್ದು ಬಾಬರನಿಗೆ ಆಶ್ರಯ ಕೊಟ್ಟ ಕಥೆ. ಹೆಚ್ಚಿನ ಅಂಶ ಶಾಸಕರು ಅಯ್ಯಪ್ಪನ ಚರಿತ್ರೆಯನ್ನು ಓದಲಿಲ್ಲ. ಅಯ್ಯಪ್ಪನ ವಿರುದ್ಧ ಅತ್ಯಂತ ಶಕ್ತಿಯುತವಾಗಿ ತನ್ನ ಸಹಚರರ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ಯುದ್ಧ ಮಾಡಲಿಕ್ಕೆ ಬಂದಂಥ ಬಾಬರ ಕೊನೆಯಲ್ಲಿ ಎಲ್ಲವನ್ನು ಕಳ್ಕೊಂಡು ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಅವನಿಗೆ ಜ್ಞಾನೋದಯ ಆಗ್ತದೆ. ಜ್ಞಾನೋದಯ ಆಗಿ ಅಯ್ಯಪ್ಪನ ಹತ್ರ ಹೇಳ್ತಾನೆ, ನನ್ನ ಜೀವನದಲ್ಲಿ ನನ್ನಲ್ಲಿರುವಂಥ ದುರಹಂಕಾರದಿಂದಲಾಗಿ, ನನ್ನಲ್ಲಿರತಕ್ಕಂಥ ಅಧಿಕಾರದ ಮೋಹದಿಂದಲಾಗಿ ನಾನು ಯಾವುದ್ಯಾವುದೋ ತಪ್ಪು ಕೆಲಸಗಳನ್ನು ಮಾಡಿದೆ, ಯಾವುದ್ಯಾವುದೋ ಕೆಟ್ಟ ಕೆಲಸಗಳನ್ನು ಮಾಡಿದೆ. ನಿನ್ನಂಥ ಪಾವಿತ್ರ್ಯ ತುಂಬಿರತಕ್ಕಂಥ ಧರ್ಮಭೀರುವಾಗಿರುವಂಥ ವ್ಯಕ್ತಿಯ ವಿರುದ್ಧವೂ ಕೂಡ ನಾನು ಹೋರಾಟಕ್ಕಿಳಿದೆ. ಅದಕ್ಕೆ ತಕ್ಕ ಪ್ರತಿಫಲ ನನಗೆ ಸಿಕ್ಕಿದೆ. ಆದರೆ ಇನ್ನೊಂದು ಜನ್ಮ ನನಗೆ ಈ ರೀತಿಯದ್ದು ಬರಬಾರ್ದು. ಅದಕ್ಕೋಸ್ಕರವಾಗಿ ನನ್ನ ಜೀವನದಲ್ಲಿ ನನಗೆ ಮುಕ್ತಿ ಸಿಗುವಲ್ಲಿವರೆಗೆ ನಿರಂತರವಾಗಿ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು, ನಿನ್ನ ಪಾದದ ಆಶ್ರಯವನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡುವಾಗ ಸ್ವಾಮಿ ಅಯ್ಯಪ್ಪ ಬಾಬರನಿಗೆ ತನ್ನ ಪಾದದ ಆಶ್ರಯದಲ್ಲಿ, ಆ ಮೆಟ್ಟುಕಲ್ಲಿನ ಸಮೀಪ ಆ ಬಾಬರನಿಗೆ ಆಶ್ರಯ ಕೊಟ್ಟದ್ದು ವಿನಃ ಬದಲಾಗಿ ಒಂದು ದೊಡ್ಡ ಸಾಮರಸ್ಯದ ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ಆ ವ್ಯವಸ್ಥೆಯನ್ನು ಮಾಡಿದಲ್ಲ. ನಾವು ಕೂಡ ಯಾರು ಈ ಮಣ್ಣನ್ನು ಒಪ್ಪಿಕೊಂಡಿದ್ದಾರೋ, ಈ ಮಣ್ಣನ್ನು ಅಪ್ಪಿಕೊಂಡಿದ್ದಾರೋ, ಈ ಸಂಸ್ಕಾರದ ಜೊತೆ ಕೂಡಿಕೊಂಡಿದ್ದಾರೋ, ಯಾರು ಹಿಂದೂ ಧರ್ಮದ ವಿರುದ್ಧ ಯಾವತ್ತೂ ಕೂಡ ಆಕ್ರಮಣಶೀಲ ಬುದ್ಧಿಯನ್ನು ಇರಿಸಿಕೊಳ್ಳದೆ ಆ ಸಂಸ್ಕಾರವನ್ನು ಒಪ್ಪಿಕೊಂಡು ಭಾರತೀಯ ಸಂಸ್ಕಾರ ಪರಂಪರೆಯೊಂದಿಗೆ ತೊಡಗಿಸಿಕೊಳ್ತಾರೋ ಅಂಥವರನ್ನು ನಾವು ಸ್ವೀಕರಿಸಿಕೊಂಡಿದ್ದೇವೆ. ನಮ್ಮ ಕೇರಳ ರಾಜ್ಯದಲ್ಲಿರತಕ್ಕಂಥ ನಿವೃತ್ತ IPS ಅಧಿಕಾರಿ ಜೇಕಬ್ ಥಾಮಸ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕದ ಆದರ್ಶವನ್ನು ಮನಗಂಡು, ಅದರಲ್ಲಿರುವಂಥ ವಿಶಾಲವಾಗಿರತಕ್ಕಂಥ ಚಿಂತನೆಯನ್ನು ಮನಗೊಂಡು ಅವರು ಈ ಸಂಘಟನೆಯೊಂದಿಗೆ ತೊಡಗಿಸಿಕೊಳ್ತಾರೆ. ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ಅವರು ಗುರುತಿಸಿಕೊಂಡಿದ್ದರು. ಆದರೆ ಇವತ್ತು ಅವರು ಒಂದು ನಿರ್ಣಯವನ್ನು ತೆಗಿತಾರೆ. ನಾಳ್ದು 2ನೇ ತಾರೀಕಿನ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಜಯದಶಮಿಯ ಪಥಸಂಚಲನ ನಡೆದ ನಂತರ ತನ್ನ ಆಯುಷ್ಯ ಇರುವಲ್ಲಿವರೆಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ
ಪೂರ್ಣಾವಧಿ ಪ್ರಚಾರಕನಾಗಿ ತೊಡಗಿಸಿಕೊಳ್ಳುತ್ತೇನೆ. ಒಂದು ವೇಳೆ ಈ ಭಾರತ ದೇಶದಲ್ಲಿ ಸೇವೆಯನ್ನು ಮಾಡಿ ನನ್ನ ಆತ್ಮಕ್ಕೂ ಕೂಡ ಮುಕ್ತಿ ಸಿಗಬೇಕು ಅಂತಾದರೆ ಅದಕ್ಕಿರುವಂಥ ಮಾರ್ಗ ಯಾವುದೆಂದರೆ ಆ ದೇವರ ಸೇವೆಯದ್ದೇ ಹಾದಿಯಲ್ಲಿ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕನ ಸೇವೆ ಎಂಬುದನ್ನು ಮನಗಂಡು ಅವರು ತೊಡಗಿಸಿಕೊಂಡಿದ್ದಾರೆ. ಇಡೀ ಹಿಂದೂ ಸಮಾಜವು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಬ್ಬ ಕ್ರಿಸ್ಟಿಯಾನಿಯಾಗಿ ಹುಟ್ಟಿರತಕ್ಕಂಥ ಆ ವ್ಯಕ್ತಿಯನ್ನು ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಯಾಕೆಂದರೆ ಅವರು ಹುಟ್ಟಿದ್ದು ಯಾವ ಮತದಲ್ಲಿ ಎಂಬುದಲ್ಲ ಚಿಂತನೆ, ಅವರ ಆಂತರಿಕವಾಗಿರುವಂಥ ಭಾವನೆ, ಅವರ ಆಂತರಿಕವಾಗಿರುವಂಥ ಕೂಗು, ಅವರ ಆಂತರಿಕವಾಗಿರುವಂಥ ಸ್ಮರಣೆ ಈ ಪವಿತ್ರವಾಗಿರತಕ್ಕಂಥ ಭಾರತದ ಮಣ್ಣಿನಲ್ಲಿ ಭಾರತ ಮಾತಾ ಕಿ ಜೈ ಎಂಬ ಘೋಷಣೆಯೊಂದಿಗೆ ಮುಂದುವರಿಯುವಂಥ ಸಂಸ್ಕಾರ ಇರುವ ಕಾರಣ ಅವರನ್ನು ನಮ್ಮ ಸಹೋದರ ಎಂಬ ಭಾವನೆಯೊಂದಿಗೆ ನಾವು ಸ್ವೀಕಾರ ಮಾಡಿಕೊಳ್ತೇವೆ. ಬಂಧುಗಳೇ, ಈ ಚಿಂತನೆಯನ್ನಿಟ್ಟುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಧರ್ಮದ ಮೇಲೆ ಆಕ್ರಮಣ ಆಗುವಾಗ, ನಮ್ಮ ಸಮಾಜದ ಆಚಾರ ಸಂಪ್ರದಾಯಗಳ ಮೇಲೆ ಆಕ್ರಮಣ ಆಗುವಂಥ ಸಂದರ್ಭದಲ್ಲಿ, ನಮ್ಮ ಸಂಸ್ಕಾರಗಳನ್ನು ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ ಆ ತಪ್ಪು ದಾರಿಯಲ್ಲಿ ತೊಡಗಿಸಿಕೊಳ್ಳುವಂಥ ಯಾವುದೇ ಸಮೂಹದ ವಿರುದ್ಧ ಸೆಟೆದು ನಿಲ್ಲಲಿಕ್ಕೆ ಯಾರು ನಿಲ್ಲಬೇಕು ಎಂಬ ಚಿಂತನೆ ಬೇಡ. ನಾನೇ ನಿಲ್ಲಬೇಕಾದವಳು ಎಂಬ ಚಿಂತನೆಯೊಂದಿಗೆ ಹಿಂದೂ ಸಮಾಜ ಮುಂದಿಡಿಯುವ ಸಂಘೆ ಶಕ್ತವು ಕಲಯುಗೆ ಎಂಬ ಧರ್ಮವಚನದಂತೆ ನಾವು ಸಂಘಟಿತರಾಗಿ ಮುಂದಿಡಿಟ್ಟರೆ ನಮ್ಮನ್ನು ಆಕ್ರಮಿಸಲಿಕ್ಕೂ ನಮ್ಮ ಈ ಸಂಸ್ಕಾರವನ್ನು ನಿರ್ನಾಮ ಮಾಡಲಿಕ್ಕೂ ಕನಸು ಕಾಣ್ತಾ ಇರುವಂಥ ಯಾವ ಶಕ್ತಿಗಳಿಗೂ ಕೂಡ ಸಾಧ್ಯವಿಲ್ಲ. ಆ ರೀತಿ ಹನಿಗೂಡಿ ಹಳ್ಳ ಎಂಬ ರೀತಿಯಲ್ಲಿ ಈ ಈಶ್ವರಮಂಗಲ ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸಲಿಕ್ಕೋಸ್ಕರವಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ನಿರಂತರವಾಗಿ ಈ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ಸಂಘಟನೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಕೂಡ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡುವುದರ ಜೊತೆಯಲ್ಲಿ ಆ ಸಂಘಟನೆಗೆ ಬೆಂಬಲವಾಗಿ ನಿರಂತರವಾಗಿ ಸಮಾಜದ ಏಳಿಗೆಗೋಸ್ಕರವಾಗಿ ಪ್ರಯತ್ನಿಸ್ತಾ ಇರುವಂಥ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ನೇತಾರರು ಎಲ್ಲರಿಗೂ ಕೂಡ ಇನ್ನು ಮುಂದೆಯೂ ಕೂಡ ಆ ಭಗವಂತ ಬೇಕಾಗಿರುವಂಥ ಶಕ್ತಿಯನ್ನು ಕೊಟ್ಟು ಇನ್ನಷ್ಟು ಧರ್ಮ ಜಾಗೃತಿಗೆ ಪೂರಕವಾಗಿರತಕ್ಕಂಥ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕಿರುವಂಥ ಶಕ್ತಿಯನ್ನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಈಶ್ವರಮಂಗಲದ ಈ ಒಂದು ಆಯುಧ ಪೂಜಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಬಂಧುಗಳಿಗೆ ನಾಡ ಹಬ್ಬ ದಸರಾದ ಶುಭಾಶಯವನ್ನು ಸಲ್ಲಿಸಿ ಈ ಒಂದು ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿದ್ದು ಧಾರ್ಮಿಕ ಆಶೀರ್ವಚನ ಮಾಡಿ ನಿರ್ಗಮಿಸಿದಂಥ ಪೂಜ್ಯ ಕುಂಟಾರ್ ರವೀಶ್ ತಂತ್ರಿಯವರಿಗೆ ನಮಸ್ಕರಿಸ್ತಾ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯ ಅಂತ ಶ್ರೀಕೃಷ್ಣ ಭಟ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಅತಿಥಿವರಿಯರೇ, ಸೇರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ನಾವೆಲ್ಲ ಇವತ್ತು ಸಂಭ್ರಮದ ವಾತಾವರಣದಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿಕೊಂಡು ಹಿಂದೂ ಸಮಾಜವನ್ನು ಮತ್ತೊಮ್ಮೆ ಜಗದೊಂದು ಭಾರತ ಮಾಡುವ ದಿಸೆಯಲ್ಲಿ ನಾವೆಲ್ಲ ಹೊರಟಿದ್ದೇವೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಹಿಂದೂ ಉಳಿದರೆ ಭಾರತ ಉಳಿಯಬಹುದು, ಭಾರತ ಉಳಿದರೆ ಜಗತ್ತು ಉಳಿಯಬಹುದು ಅಂತೇಳಿ. ಅಂದರೆ ಇವತ್ತು ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡದೇ ಇರುವಂಥ ಏಕೈಕ ರಾಷ್ಟ್ರ ಇದ್ದರೆ ಅದು ಭಾರತ ಅಂತೇಳಿ. ಆ ಸಜ್ಜನ ಸಮಾಜ ಇರುವಂಥದ್ದು ಭಾರತದಲ್ಲಿ ಅಂತೇಳಿ. ಆ ಸಜ್ಜನ ಸಮಾಜಕ್ಕೆ ಇವತ್ತು ಸನಾತನವಾದಂಥ ಆ ಪುರಾತನವಾದಂಥ ಒಂದು ಸಂಸ್ಕೃತಿ ಬಹುಶಃ ಇಲ್ಲಿಯ ಜನರನ್ನು ಜಗತ್ತಿನ ಆಧ್ಯಾತ್ಮಿಕ ಜೀವನದೆಡೆಗೆ ಕೊಂಡೋಗಿದೆ.
ಆ ಆಧ್ಯಾತ್ಮಿಕ ಜೀವನದ ಅವಶ್ಯಕತೆ ಇವತ್ತು ಜಗತ್ತಿಗೆ ಇದೆ ಅಂತೇಳಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗದ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಯೋಗ ನಮ್ಮ ಋಷಿಮುನಿಗಳ ಕಾಲದಿಂದ ರೋಗವನ್ನು ದೂರ ಮಾಡುವ ಜೊತೆಯಲ್ಲಿ ಹಿಂದೂ ಸಮಾಜವನ್ನು ಕೂಡ ಬಲಿಷ್ಠ ಮಾಡ್ಬೋದು ಅಂತೇಳಿ ತೋರಿಸಿಕೊಟ್ಟಂಥ ಹಿಂದೂ ಸಮಾಜ ಇವತ್ತು ಯೋಗದ ಮುಖಾಂತರ ಜಗತ್ತಿಗೆ ತನ್ನ ಸಂದೇಶವನ್ನು ಕೊಟ್ಟಿದೆ. ಅಂಥ ಭಾರತದ ಪ್ರಜೆಗಳು ನಾವು. ಈಗಾಗಲೇ ತಂತ್ರಿಗಳು ಉಲ್ಲೇಖ ಮಾಡಿದ ಹಾಗೆ ಭಾರತದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದುವೇ. ಇಲ್ಲಿ ಹರಿಯುವಂಥ ನೀರಿನಲ್ಲಿ ಹಿಂದುವನ್ನು ಕಾಣಬಹುದು. ಈ ಭಾರತ ಮಾತೆಯ ಮಣ್ಣಲ್ಲಿ ಹಿಂದುವನ್ನು ಕಾಣಬಹುದು. ಇಲ್ಲಿರುವಂಥ ಗಾಳಿಯಲ್ಲಿ ನಾವು ಹಿಂದುವನ್ನು ಕಾಣಬಹುದು. ಯಾಕಂದರೆ ಸಾವಿರಾರು ವರ್ಷ ಇತಿಹಾಸದ ಈ ಪರಂಪರೆ ಹಿಂದುತ್ವದ ಪರಂಪರೆ. ಹಿಂದುತ್ವದ ಪರಂಪರೆಯನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಇವತ್ತು ಯಾವಾಗ ರಾಮಾಯಣ ಮಹಾಭಾರತ ವೇದಗಳ ಕಾಲದಲ್ಲಿ ಯಾವ ರೀತಿಯ ಕಂಟಕ ಪ್ರಿಯರು ದುಷ್ಟರು ಈ ಸಮಾಜದಲ್ಲಿ ಇದ್ದರೋ ಆ ದುಷ್ಟರನ್ನು ಹೊಡೆದೋಡಿಸಲಿಕ್ಕೆ ಬಹುಶಃ ದುರ್ಗೆ ಅವತರಿಸಬೇಕಾಯಿತು, ಕಾಳಿ ಅವತರಿಸಬೇಕಾಯಿತು, ಚಾಮುಂಡಿ ಅವತರಿಸಬೇಕಾಯಿತು. ಆ ದುರ್ಗೆ ಚಾಮುಂಡಿ ಕಾಳಿ ಏನು ದುಷ್ಟ ನಿಗ್ರಹವನ್ನು ಮಾಡಿ ಶಿಷ್ಟರ ರಕ್ಷಣೆ ಮಾಡಿದಾರೋ ಅದನ್ನು ನೆನಪಿಸುವಂಥ ಈ ಕಾಲಘಟ್ಟದಲ್ಲಿ ದುರ್ಗೆ ನಿರಂತರ 9 ರಾತ್ರಿ ಆ ರಾಕ್ಷಸರನ್ನು ಸಂಹಾರ ಮಾಡಿದಂಥ ರಕ್ತಸಿಕ್ತವಾದಂಥವರ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೋ ಆ ಪೂಜೆಯ ಮುಖಾಂತರ ಮತ್ತೊಮ್ಮೆ ಹಿಂದೂ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೋ ಆ ಪೂಜೆಯೇ ಇವತ್ತಿನ ನಮ್ಮ ಈ ಒಂದು ಆಯುಧ ಪೂಜೆ. ದುರ್ಗೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಅವತ್ತು ಆಯುಧಗಳನ್ನು ಉಪಯೋಗ ಮಾಡಿದರೆ ಇವತ್ತು ನಾವೆಲ್ಲ ನಮ್ಮ ಜೀವನಕ್ಕೆ ಬೇಕಾದಂಥ ಆಯುಧಗಳನ್ನು ಇಟ್ಟು ಪೂಜೆ ಮಾಡ್ತೇವೆ. ಅದರ ಒಟ್ಟಿಗೆ ಸಮಾಜ ಕಂಟಕ ಆ ದುಷ್ಟರನ್ನು ಸಂಹಾರ ಮಾಡುವಂಥ ಶಸ್ತ್ರಗಳನ್ನು ಕೂಡ ನಾವು ಪೂಜೆ ಮಾಡುವಂಥ ಒಂದು ಕಾಲಘಟ್ಟ ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಈ ದುರ್ಗಾ ಪೂಜೆಯನ್ನು ಮಾಡಬೇಕಾಗಿದೆ. ಆಯುಧ ಪೂಜೆಯ ಮುಖಾಂತರ ನಾವು ನಮ್ಮ ಸಂಪ್ರದಾಯವನ್ನು ಪಾಲನೆ ಮಾಡಬೇಕಿದ್ರೆ ಸಮಾಜಘಾತುಕ ಶಕ್ತಿಗಳು ಇಲ್ಲಿ ಅದಕ್ಕೆ ಅಡ್ಡಿ ಆತಂಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೋ ಒಂದು ಗಣೇಶೋತ್ಸವ ಆಗಬೇಕಿದ್ರೆ ಮದ್ದೂರಿನಲ್ಲಿ ಆ ಗಣೇಶನ ವಿಗ್ರಹಕ್ಕೆ ಕಲ್ಲು ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಸಿರ್ಸಿಯಲ್ಲಿ ನಮ್ಮ ಯಾವುದೋ ಒಂದು ಶೋಭಾಯಾತ್ರೆ ಹೋಗಬೇಕಿದ್ರೆ ಅಲ್ಲಿ ಕಂಟಕಪ್ರಾಯ ಆಗ್ತಾರೆ. ಇಂತಹ ಕಂಟಕಪ್ರಾಯರಿಗೆ ಉತ್ತರ ಕೊಡುವಂಥ ಕೆಲಸ ಹಿಂದೂ ಸಮಾಜ ಯಾವಾಗ ಮಾಡುತ್ತೋ ಆಗ ಖಂಡಿತ ಮತ್ತೊಮ್ಮೆ ಹಿಂದೂ ಸಮಾಜ ಈ ಜಗತ್ತಲ್ಲಿ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬಹುಸಂಖ್ಯಾತ ಹಿಂದೂಗಳ ಆಚಾರ ವಿಚಾರಗಳು ಇವತ್ತು ಮತ್ತೊಮ್ಮೆ ಸಾರ್ವಜನಿಕವಾಗಿ ಗಣೇಶೋತ್ಸವ ಇರ್ಬೋದು, ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಆಯುಧ ಪೂಜೆ ಇರಬಹುದು, ಈ ಮುಖಾಂತರ ನಾವು ಇವತ್ತು ಸಮಾಜಕ್ಕೆ ತೋರಿಸುವಂಥ ಕೆಲಸವನ್ನು, ಹಿಂದೂಗಳನ್ನು ಒಟ್ಟು ಮಾಡುವಂಥ ಕೆಲಸವನ್ನು, ಇಡೀ ಸಮಾಜ ಮತ್ತೊಮ್ಮೆ ಜಾಗೃತ ಆಗಿದೆ ಎನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ಈ ದೇಶದ ಪ್ರಧಾನಿಯವರು ಈ ದೇಶವನ್ನೊಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟಬೇಕು, ಆರ್ಥಿಕತೆಯಲ್ಲಿ ಜಗತ್ತಿನ ನಂಬರ್ 1 ರಾಷ್ಟ್ರವನ್ನಾಗಿ ಮಾಡಬೇಕು, ಈ ದೇಶದ ಸೈನಿಕನಿಗೆ ಗೌರವವನ್ನು ಕೊಡುವಂಥ ಕೆಲಸ ಮಾಡಬೇಕು, ಈ ದೇಶದ ನೆಲ ಜಲ ರಕ್ಷಣೆ ನಮ್ಮದು ಎನ್ನುವಂಥ ಪಣದೊಟ್ಟು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಪ್ರಧಾನಿಯವರ ಜೊತೆ ನಾವು ನಿಂತು ಮತ್ತೊಮ್ಮೆ ಈ ಜಗತ್ತಲ್ಲಿ ಭಾರತದ ಶಕ್ತಿ, ಭಾರತದ ಆ ಒಂದು ಸಂಪತ್ತು ಏನು ಅಂತೇಳಿ ತೋರಿಸಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸಂಪ್ರದಾಯಗಳನ್ನು ಕೂಡ ನಾವು ಪಾಲಿಸುವಂಥ ಕೆಲಸವನ್ನು ಮಾಡಬೇಕು. ಸಂಪ್ರದಾಯಗಳ ಜೊತೆಯಲ್ಲಿ ನಮ್ಮ ಮುಂದಿನ ಭಾವಿ ಜನಾಂಗವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಮಕ್ಕಳಿಗೆ ಇವತ್ತು ಆ ಒಂದು ಪಾಶ್ಚಾತ್ಯ ಸಂಸ್ಕೃತಿಯ ಶಿಕ್ಷಣ ಪದ್ಧತಿಯಿಂದ ನಮ್ಮ ಮಕ್ಕಳು ಇವತ್ತು ನಮ್ಮ ಆಚಾರ ವಿಚಾರವನ್ನು ಮರೆಯುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಮ್ಮೆ ಆಚಾರ ವಿಚಾರವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಜಾಗೃತ ಸಮಾಜದ ಬಗ್ಗೆ ನಾನು ಉಲ್ಲೇಖ ಮಾಡಿದೆ.
ಒಬ್ಬರು ಹಿರಿಯರು ಹೇಳ್ತಾ ಇದ್ರು, ಹಿಂದೂ ಸಮಾಜ ಹೇಗೆ ಅಂದರೆ ಮಲಗಿದರೆ ಕುಂಭಕರ್ಣ, ಎದ್ದರೆ ಹನುಮಂತ ಅಂತೇಳಿ. ಅಂದರೆ ನಮಗೆ ಎಚ್ಚರಿಕೆ ಆಗೋದು ಭಾರಿ ನಿಧಾನ ಅಂತ. ಎಚ್ಚರಿಕೆ ಆದ ಮೇಲೆ ನಾವು ಹನುಮಂತನಾಗಿ ಆಂಜನೇಯನಾಗಿ ಶಕ್ತಿಯನ್ನು ವರ್ಧನೆ ಮಾಡಿಕೊಂಡು ಮತ್ತೆ ನಾವು ಯಥಾಸ್ಥಿತಿಗೆ ಬರ್ತೇವೆ ಅಂತೇಳಿ. ಈ ರೀತಿಯಾಗಿ ಇವತ್ತು ಆ ಹಿಂದೂ ಸಮಾಜದಲ್ಲಿ ನಾವು ಒಗ್ಗಟ್ಟನ್ನು ಸಾಧಿಸುವ ಜೊತೆಯಲ್ಲಿ ನಮ್ಮಲ್ಲಿರುವಂಥ ಬೇರೆ ಬೇರೆ ವೈಷಮ್ಯಗಳಿರ್ಬೋದು, ಬೇರೆ ಬೇರೆ ಮತಭೇದಗಳಿರ್ಬೋದು, ಆದರೆ ಹಿಂದೂ ಎಂದಾಗ ಅದನ್ನು ಮರೆತು ನಾವೆಲ್ಲ ಒಂದು ಅಂತೇಳಿ ಯಾವಾಗ ಸಾರುವುದಿಲ್ವೋ ಆಗ ಮತ್ತೆ ಅಲ್ಲಿ ದುಷ್ಕರ್ಮಿಗಳು ನಮ್ಮ ಜೊತೆ ಸೇರ್ತಾರೆ, ನಮ್ಮನ್ನು ಒಡೆಯುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಇವತ್ತು ನಾವು ಎಚ್ಚರಿಕೆಯ ಭಾಗವಾಗಿ ಹಿಂದೂ ಸಮಾಜದಲ್ಲಿರುವಂಥ ಬೇರೆ ಬೇರೆ ಜಾತಿ ಇರ್ಬೋದು, ಬೇರೆ ಬೇರೆ ಆಚಾರ ಇರ್ಬೋದು, ಬೇರೆ ಬೇರೆ ನಮ್ಮ ವಿಚಾರ ಇರ್ಬೋದು, ಈ ಎಲ್ಲವನ್ನು ಬದಿಗಿಟ್ಟು ನಾವು ದೇಶಕ್ಕೋಸ್ಕರ ಬದುಕಬೇಕು, ಈ ಸಮಾಜಕ್ಕೋಸ್ಕರ ಬದುಕಬೇಕು ಎನ್ನುವಂಥ ದಿಸೆಯಿಂದ ನಾವು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಸಂದೇಶವನ್ನು ಸಾರುವ ಕೆಲಸವನ್ನು ಮಾಡಬೇಕು. ಈ ದೇಶದ ಬಗ್ಗೆ ಒಬ್ಬ ಕವಿ ಹೇಳ್ತಾನೆ, ದೇಶದಲ್ಲಿರುವಂಥ ಸಂಪತ್ತು ಯಾವ ರೀತಿಯಾಗಿದೆ ಅಂತೇಳಿ. 3 ಸಾಗರ 100 ಮಂದಿರ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ವೇದವಿದ್ದರೆ, ಘನ ಪರಂಪರೆ ಇದ್ದರೆ, ಹಿಮಾಲಯವಿದ್ದರೆ, ಮಲಗಿ ನಿದ್ರಿಸುತ್ತಿರುವ ಕುವರರಿದ್ದರೆ ಏನು ಸುಖ ಅಂತೇಳಿ. ನಮ್ಮಲ್ಲಿ ಎಲ್ಲವೂ ಇದೆ, ಆದರೆ ನಾವು ಎಲ್ಲಿಯಾದರೂ ಮಲಗಿಬಿಟ್ರೆ ನಮ್ಮ ಪರಿಸ್ಥಿತಿ ಹೇಗಾಗ್ಬೋದು ಅಂತೇಳಿ, ಹಿಂದೂ ಸಮಾಜದ ಪರಿಸ್ಥಿತಿ ಹೇಗಾಗ್ಬೋದು ಅಂತೇಳಿ, ಈ ದೇಶದ ಪರಿಸ್ಥಿತಿ ಹೇಗಾಗ್ಬೋದು ಅಂತೇಳಿ. ಅದಕ್ಕೆ ನಾವೆಲ್ಲ ಎಚ್ಚೆತ್ತು ಇವತ್ತು ಆಯುಧ ಪೂಜೆಯನ್ನು ಮಾಡಿದ್ದೇವೆ ಸಂಘಟಿತರಾಗಿ. ಆ ಸಂಘಟನೆ ಮುಖಾಂತರ ಹಿಂದೂ ಸಮಾಜದ ಸಂಘಟನೆಯನ್ನು ಮಾಡಬೇಕು, ಹಿಂದೂ ಸಮಾಜದಲ್ಲಿರುವಂಥ ದುಶ್ಚಟಗಳನ್ನು ದೂರ ಮಾಡಬೇಕು, ಹಿಂದೂ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಬೇಕು. ಹಿಂದೂ ಸಮಾಜ ಮತ್ತೊಮ್ಮೆ ಆ ಜಗತ್ತೊಂದೇ ಭಾರತವನ್ನು ಮಾಡುವ ದಿಸೆಯಲ್ಲಿ ನಾವೆಲ್ಲರೂ ಪಣದೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತೀನಿ. ನಾನು ಮಾತಾಡ್ತೇನೆ. ಜೈ ಹಿಂದ್. ಜಾಗೃತ ಸಮಾಜ ಅಂದರೆ ಏನು? ನಾವು ಇವತ್ತು ಆಯುಧ ಪೂಜೆಯನ್ನು ಮಾಡಿದ್ದೇವೆ. ಆಯುಧ ಪೂಜೆಯ ಮಹತ್ವ ಏನಾಗಿತ್ತು? ಆಯುಧವನ್ನು ಯಾಕೆ ಪೂಜೆ ಮಾಡ್ತಾರೆ? ನಾವು ಇದರಿಂದ ಕಲಿಯುವಂತಹ ವಿಶೇಷತೆಗಳು ಏನಿದೆ? ಇದನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದೆ. ಆಯುಧ ಅಂತ ಹೇಳಿದ ತಕ್ಷಣ ಅದು ಶಸ್ತ್ರ. ಶಸ್ತ್ರದ ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಹಿಂದೂ ಸಮಾಜದಲ್ಲಿ ಕ್ಷಾತ್ರ ವೃತ್ತಿಯನ್ನು ಜಾಗೃತಗೊಳಿಸುವಂತಹ ಒಂದು ಸನ್ನಿವೇಶ. ಯಾವಾಗ ನಮ್ಮಲ್ಲಿ ಕ್ಷಾತ್ರ ತೇಜ ಜಾಗೃತವಾಗಿರುತ್ತದೋ ಅಂತಹ ಸಂದರ್ಭದಲ್ಲಿ ಅಟ್ಟಹಾಸವು ತನ್ನಿಂತಾನಾಗಿ ಕಡಿಮೆಯಾಗ್ತದೆ. ಪುರಾಣಗಳಿಂದ ನಮಗೆ ದುರ್ಗಾದೇವಿ ಅದನ್ನು ತೋರಿಸಿಕೊಟ್ಟಿದ್ದಾಳೆ. ಸುರಾಸುರ ಯುದ್ಧಗಳಾಗಬೇಕಾದ್ರೆ, ದೇವತೆಗಳಿಗೆ ಅಸುರರು ಕಂಟಕವನ್ನು ಕೊಡಬೇಕಾದ್ರೆ ತಾಯಿ ದುರ್ಗಾದೇವಿ ಅವತಾರವನ್ನು ತಾಳಿ ದುರ್ಜನರನ್ನು ನಾಶ ಮಾಡಿ, ಆ ದಾನವರನ್ನು ನಾಶ ಮಾಡಿ ಲೋಕಕ್ಕೆ ಸುಭಿಕ್ಷವನ್ನು ಕರುಣಿಸ್ತಾ ಇದ್ಲು. ಅದೇ ರೀತಿ ಶರನ್ನವರಾತ್ರಿ ಅಂತ ಹೇಳಿದರೆ 9 ದಿನಗಳ ಸತತ ಯುದ್ಧದಿಂದ 9ನೇ ದಿನ ಮಹಿಷಾಸುರನನ್ನು ಮರ್ದಿಸಿ ಮರ್ದಿನಿಯಾಗಿ ಅವಳು ನೆಲೆ ನಿಲ್ಲುತ್ತಾಳೆ. ಅವತ್ತು ಆಯುಧವನ್ನು ತೊಳೆದು ಪೂಜೆಯನ್ನು ಮಾಡಿ ಮರುದಿವಸ ವಿಜಯದಶಮಿಯನ್ನು ಆಚರಿಸುತ್ತೇವೆ. ಇದು ಪುರಾಣದ ಭಾಗ. ತ್ರೇತಾಯುಗಕ್ಕೆ ಬಂದರೆ ಲೋಕಕಂಟಕನಾದಂತಹ ರಾವಣನ್ನು ವಧಿಸಬೇಕಾದ್ರೆ ಪ್ರಭು ಶ್ರೀರಾಮಚಂದ್ರನು ಬಲಶಾಲಿಯಾಗಿರಬೇಕಿತ್ತು. ಸಾಕ್ಷಾತ್ ಭಗವಂತನೇ ಆಗಿದ್ದರು. ರಾವಣನು ಪರಮ ದೈವಭಕ್ತನೂ ಆಗಿರುವುದರಿಂದ ಆತನಲ್ಲೂ ಬಹಳಷ್ಟು ಬಲ ಇರುವುದರಿಂದಾಗಿ ಶಕ್ತಿವಂತನಾಗಿರುವುದರಿಂದ ಶ್ರೀ ನವರಾತ್ರಿಯ ಸಮಯದಲ್ಲಿ ಪ್ರಭು ಶ್ರೀರಾಮಚಂದ್ರನು ನವರಾತ್ರಿಯ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ. 9 ದಿನಗಳ ಸತತ ಆಚರಣೆಯಿಂದ ವ್ರತವನ್ನು ಆಚರಿಸಿ ಆಯುಧವನ್ನು ಪೂಜಿಸಿ 9ನೆಯ ದಿನ ರಾತ್ರಿ ರಾವಣನನ್ನು ವಧಿಸಿ ಮರುದಿವಸ ವಿಜಯದಶಮಿಯನ್ನು ಆಚರಿಸುವಂಥದ್ದು. ಅದೇ ರೀತಿ ದ್ವಾಪರ ಯುಗಕ್ಕೆ ಬಂದರೆ ಪಂಚಪಾಂಡವರು ವನವಾಸವನ್ನು ಆಚರಿಸ್ತಾರೆ.
ವನವಾಸವನ್ನು ಅವರು ಅನುಭವಿಸುತ್ತಾರೆ. 12 ವರ್ಷಗಳ ಕಾಲ ವನವಾಸ, 1 ವರ್ಷಗಳ ಕಾಲ ಅಜ್ಞಾತವಾಸ. ಈ ಅಜ್ಞಾತವಾಸದಲ್ಲಿ ತಮ್ಮ ಆಯುಧಗಳನ್ನು ಅವರು ಬನ್ನಿ ವೃಕ್ಷದಲ್ಲಿ ಅಡಗಿಸಿಡುತ್ತಾರೆ. ಯಾವಾಗ ಅವರು ಈ ಅಜ್ಞಾತವಾಸವನ್ನು ವಿರಾಟರಾಯ ಎನ್ನುವಂತಹ ರಾಜನ ಅರಮನೆಯಲ್ಲಿ ಕಳೆಯುತ್ತಾರೆ. ಅಲ್ಲಿ ಇವರು ಅವರ ಪರಿಚಾರಕರಾಗಿ ಸೇವೆಯನ್ನು ಮಾಡ್ತಾರೆ. ಅಂಕಣಭಟ್ಟ, ಬಾಣಸಿಗ, ಅದೇ ರೀತಿ ರಾಣಿಯ ಸೇವಕಿಯಾಗಿ ದ್ರೌಪದಿಯು ಇದ್ದುಕೊಂಡು ಸೇವೆಯನ್ನು ಮಾಡ್ತಾ ಇರ್ತಾರೆ, ಮರೆಮಾಚಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕೌರವರ ದಂಡು ವಿರಾಟರಾಯನ ಗೋವುಗಳನ್ನು ವಶಪಡಿಸಿ ತನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ವಿರಾಟರಾಯನ ಮಗ, ನಾವು ಕಥೆಯಲ್ಲಿ ಓದಿರಬಹುದು, ಪೌರುಷ ಕುಮಾರ, ಉತ್ತರ ಕುಮಾರ, ತನ್ನ ಪೌರುಷದಿಂದ ನಾನು ಕೌರವವನ್ನು ನಾಶ ಮಾಡಿ ಯುದ್ಧವನ್ನು ಜಯಿಸಿ ಗೋವುಗಳನ್ನು ಕರೆದು ತರುತ್ತೇನೆ ಅಂತೇಳಿ ತನ್ನ ತಂದೆಯವರಿಗೆ ಮಾತನ್ನು ಕೊಟ್ಟು ಸಾರಥಿಯನ್ನಾಗಿ ಬೃಹನ್ನಳೆ ಅಂತ ಹೇಳ್ತೇವೆ, ಅರ್ಜುನ ಆ ಒಂದು ವೇಷವನ್ನು ಧರಿಸಿರ್ತಾನೆ. ಅವನು ಸಾರಥಿಯಾಗಿ ಹೋಗಬೇಕಾದ್ರೆ ಕೌರವರ ದಂಡನ್ನು ಕಂಡು, ಅವರ ಸೈನ್ಯವನ್ನು ಕಂಡು ಈ ಉತ್ತರ ಕುಮಾರ ಪರಿಪರಿಯಾಗಿ ಬೇಡ್ತಾನೆ ಅರ್ಜುನನಲ್ಲಿ, ಇಲ್ಲ ನನ್ನನ್ನು ವಾಪಸ್ ಕಳಿಸು, ಅವರ ಸೈನ್ಯವನ್ನು ನೋಡಬೇಕಾದ್ರೆ ನನಗೆ ಭಯ ಆಗ್ತಾ ಇದೆ, ಖಂಡಿತವಾಗಿ ಗೆಲುವು ನನ್ನಿಂದ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಪಾಂಡವರು ಯುದ್ಧ ನಿರತರಾಗಿ ಕೌರವರ ಜೊತೆಗೆ ಯುದ್ಧವನ್ನು ಮಾಡಿ ಗೆಲುವನ್ನು ತಂದುಕೊಟ್ಟು ಆ ಗೋವುಗಳನ್ನು ವಾಪಸ್ಸು ವಿರಾಟರಾಯನಿಗೆ ಒಪ್ಪಿಸಿ ವಿಜಯದಶಮಿಯನ್ನು ಆಚರಿಸುತ್ತಾರೆ. ಅಂದರೆ ಗಡಿಯ ಉಲ್ಲಂಘನೆಯನ್ನು ಮಾಡಿ ಯುದ್ಧವನ್ನು ಮಾಡಿ ಗೆದ್ದು ಪುನಃ ಆ ವಿಜಯದಶಮಿಯನ್ನು ಆಚರಿಸುತ್ತಾರೆ ಅಂತ ಹೇಳಿದರೆ ಇದರ ಅರ್ಥ ಶೌರ್ಯದ ಪ್ರದರ್ಶನ. ನಾವು ಕೇವಲ ದಾಸ್ಯ ಮನೋವೃತ್ತಿಯಿಂದ ಜೀವನವನ್ನು ಮಾಡಿದರೆ ನಾವು ಹೇಗೆ ಸೋಲುತ್ತೇವೆ ಎನ್ನುವುದಕ್ಕೆ ಭಾರತದಲ್ಲಿ ಕಳೆದ ದಾಸ್ಯದ ಜೀವನದ ಉದ್ದೇಶಗಳು ಮತ್ತು ಅದರಿಂದ ಕಂಡಂತಹ ಜೀವನ, ನಮ್ಮ ಇತಿಹಾಸ, ಇದನ್ನು ಓದಿದಾಗ ನಮಗೆ ಅರ್ಥ ಆಗಬಹುದು. ಭಾರತೀಯರು ಶಾಂತ ಸ್ವರೂಪ, ಸಹಿಷ್ಣುಗಳು, ನಮಗೆ ಬೋಧಿಸಿದ್ದು ಹಾಗೆ. ಶಾಲೆಯಲ್ಲಿ ನಾವು ಇನ್ನೊಬ್ಬರಿಗೆ ಯಾವುದೇ ತಂಟೆಯನ್ನು ಮಾಡುವುದಿಲ್ಲ, ಒಳ್ಳೆಯ ಗುಣ. ಆದರೆ ನಮ್ಮಲ್ಲಿ ಕ್ಷಾತ್ರ ವೃತ್ತಿ ಇತ್ತು, ಅದೆಷ್ಟೋ ದುರುಳರನ್ನು ಸಂಹಾರ ಮಾಡಿದ್ದೇವೆ. ನಮ್ಮ ರಾಜ ಮಹಾರಾಜರ ಇತಿಹಾಸ ವೈಭವದಿಂದ ಕೂಡಿತ್ತು, ಈ ರಾಷ್ಟ್ರ ಸುರಕ್ಷಿತವಾಗಿತ್ತು ಅನ್ನುವಂತಹ ಇತಿಹಾಸವನ್ನು ನಮಗೆ ಶಾಲಾ ಕಾಲೇಜುಗಳಲ್ಲಿ ತಿಳಿಸುವಂತಹ ಅವಕಾಶ ಇರಲಿಲ್ಲ. ಅಂದರೆ ಸರ್ಕಾರ ಅಂತಹ ನಿಬಂಧನೆಗಳನ್ನು ಪಾಠ ಪುಸ್ತಕದಲ್ಲಿ ಹಾಕಿತ್ತು. ನಾವು ಟಿಪ್ಪು ಸುಲ್ತಾನ್ನ ಬಗ್ಗೆ ನಮಗೆ ಬಹಳಷ್ಟು ಗೊತ್ತಿದೆ, ಅದೇ ಶಿವಾಜಿ ಮಹಾರಾಜರ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಶಿವಾಜಿ ಮಹಾರಾಜರ ಬಗ್ಗೆ ಕೇವಲ ಒಂದು ಪಾರದಲ್ಲಿ ತಿಳಿಸಿದರೆ ಟಿಪ್ಪು ಸುಲ್ತಾನನ್ನು ಸುಮಾರು 3-4 ಪೇಜ್ಗಳಲ್ಲಿ, ಪಾಠ ಪುಸ್ತಕ 3-4 ಪೇಜ್ಗಳಲ್ಲಿ ವೈಭವೀಕರಿಸಿ ನಮಗೆ ಬೋಧಿಸಲಾಯಿತು. ಹಿಂದೂಗಳ ಮನಸ್ಸಲ್ಲಿ ಹೇಗಿತ್ತು ಅಂತ ಹೇಳಿದರೆ, ನಾವು ಪೆಟ್ಟು ತಿನ್ನಲಿಕ್ಕೇ ಇದ್ದವರು, ಮೊಘಲರು ನಮಗೆ ಬಡಿಲಿಕ್ಕೇ ಇದ್ದವರು, ನಮ್ಮ ಜೀವನವೇ ಹೀಗೆ ಅನ್ನುವಂತಹ ದಾಸ್ಯ ಮನೋವೃತ್ತಿಗೆ ಒಗ್ಗಿಕೊಳ್ಳುವಂತಹ ಶಿಕ್ಷಣವನ್ನು ನಾವು ಶಾಲೆಯಲ್ಲಿ ಪಡೆದದ್ದು. ಆದರೆ ಇತಿಹಾಸ ಹಾಗಿಲ್ಲ. ಒಂದೇ ಒಂದು ಉದಾಹರಣೆ ಸಾಕು, ಛತ್ರಪತಿ ಶಿವಾಜಿ ಮಹಾರಾಜರದ್ದು. ಅವರು ಜನ್ಮವೆತ್ತಂತಹ ಕಾಲದಲ್ಲಿ ಈ ಭಾರತದಲ್ಲಿ ಮೊಘಲರ ಆಳ್ವಿಕೆ ಹೇಗಿತ್ತು ಅಂತ ಕೇಳಿದರೆ, ಹಿಂದೂಗಳು ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಮೊಘಲರು ಎದುರಿಗೆ ಸಿಕ್ಕಿದರೆ ನಾವು ಬಾಯಿ ಅಗಲಿಸಬೇಕಿತ್ತು. ಹಿಂದೂಗಳು ಅವರು ಬಾಯಿಯೊಳಗೆ ತುಪ್ತಾ ಇದ್ದರು, ಉಗುಳ್ತಾ ಇದ್ದರು. ಅವರ ಪೀಕದಾನಿಯಾಗಿತ್ತು ಹಿಂದೂಗಳ ಬಾಯಿ. ಆಲೋಚನೆ ಮಾಡಿ ಬಂಧುಗಳೇ, ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಹುಟ್ಟಿದಂತಹ ಒಬ್ಬ ಪೌರುಷ ಕುಮಾರ ಅಂತ ಹೇಳಿದರೆ ಶಿವಾಜಿ ಮಹಾರಾಜರು. ಈ ಸಂಕಷ್ಟ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ಶಿವಾಜಿ ಮಹಾರಾಜರ ತಾಯಿ ಜಿಜಾಮಾತೆ, ಮಗನೇ, ಹಿಂದೂಗಳ ಪರಿಸ್ಥಿತಿ ಈ ರೀತಿ ಇದೆ,
ನಮಗೆ ನಮ್ಮದೇ ಆದಂತಹ ಸ್ವತಂತ್ರ ರಾಷ್ಟ್ರ ಬೇಕು, ಈ ದುರುಳರನ್ನು ಸದೆಬಡಿಬೇಕು, ನಮ್ಮ ರಾಷ್ಟ್ರವನ್ನು ಸ್ಥಾಪಿಸಬೇಕು ಅನ್ನುವಂತಹ ಆ ಸಂಕಲ್ಪವನ್ನು, ಆ ಕನಸನ್ನು ಆ ಪುಟ್ಟ ಮಗುವಿನಲ್ಲಿ ತಾಯಿ ಬಿತ್ತುತ್ತಾಳೆ. ತಾಯಿ ಕೊಟ್ಟ ಸಂಸ್ಕಾರ ಶಿವಾಜಿ ಮಹಾರಾಜರಲ್ಲಿ ಅದು ಹೆಮ್ಮರವಾಗಿ ಬೆಳೀತದೆ. ಶಿವಾಜಿ ಮಹಾರಾಜರು ಕೇವಲ ಕೆಲವು ಸೈನಿಕರ ಆಧಾರದಿಂದ ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಹೇಳಿದರೆ, ಅಲ್ಲಿ ಕಾರಣ ಏನು, ಅವರು ಹೇಗೆ ಸ್ಥಾಪನೆ ಮಾಡಿದೆ ಅಂತ ಹೇಳಿದರೆ, ಅವರಿಗೆ ಸಮರ್ಥ ರಾಮದಾಸ ಸ್ವಾಮಿಗಳು ಗುರುಗಳಾಗಿದ್ದರು. ಈ ಗುರು ಪರಂಪರೆ ಇದೆಯಲ್ವಾ, ಅದು ನಮ್ಮ ರಾಷ್ಟ್ರವನ್ನು ಕಾಪಾಡುವಂಥದ್ದು. ನಮ್ಮ ಪುರಾಣಗಳನ್ನು ನೋಡಿದರೆ, ಯುಗಗಳನ್ನು ನೋಡಿದರೂ, ಸದ್ಯದ ಪರಿಸ್ಥಿತಿಯನ್ನು ನೋಡಿದರೂ, ಗುರು ಪರಂಪರೆಯಿಂದ ಮಾತ್ರ ರಾಷ್ಟ್ರಕ್ಕೆ ರಕ್ಷೆ. ಪ್ರಭು ಶ್ರೀರಾಮಚಂದ್ರನು ಯುದ್ಧವನ್ನು ಮಾಡಬೇಕಾದ್ರೆ, ರಾಮರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ, ವಸಿಷ್ಠ ಮಹರ್ಷಿಗಳ ಶಿಷ್ಯನಾಗಿ ಶಿಷ್ಯತ್ವವನ್ನು ಸ್ವೀಕರಿಸಿ ಜ್ಞಾನಾರ್ಜನೆಯನ್ನು ಮಾಡಿ ಆ ಮೂಲಕ ರಾಮರಾಜ್ಯವನ್ನು ಸ್ಥಾಪಿಸಿದ, ದುರ್ಜನರನ್ನು ಸದೆಬಡಿದ. ಅದೇ ರೀತಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ದ್ವಾಪರ ಯುಗದಲ್ಲಿ ಧರ್ಮ ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಸಾಂದೀಪನಿ ಋಷಿಗಳ ಆಶ್ರಮದಲ್ಲಿದ್ದುಕೊಂಡು ಅವರ ಶಿಷ್ಯತ್ವವನ್ನು ಸ್ವೀಕರಿಸಿ ಅವರಿಂದ ಜ್ಞಾನ ಶಕ್ತಿ ಇದರ ಧಾರೆಯನ್ನು ಪಡೆದುಕೊಂಡು, ತದನಂತರ ಧರ್ಮಯುದ್ಧದಲ್ಲಿ ತಾನು ಹೋರಾಡದೆ ದುರ್ಜನರನ್ನು ನಾಶ ಮಾಡಿ ಧರ್ಮರಾಜ್ಯವನ್ನು ಸ್ಥಾಪಿಸಿದ. ಇತಿಹಾಸದಲ್ಲಿ ನಾನೀಗ ಶಿವಾಜಿ ಮಹಾರಾಜರ ಕಥೆಯನ್ನು ಹೇಳಿದೆ. ಸಮರ್ಥ ರಾಮದಾಸ ಸ್ವಾಮಿಗಳ ಆಶೀರ್ವಾದ ಇತ್ತು, ಬಲ ಇತ್ತು. ಯಾಕೆಂತ ಹೇಳಿದ್ರೆ, ಕಣ್ಣಿಗೆ ಕಾಣದಂತಹ ವಸ್ತು ಆಶೀರ್ವಾದ ಮತ್ತು ಬಲ, ಕಣ್ಣಿಗೆ ಕಾಣದಂಥ ವಸ್ತು. ಆದರೆ ಅದರ ಆಧಾರದಿಂದಲೇ ಅವರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸಿದರು. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಪ್ರಚಾರವನ್ನು ಜಗದಗಲ ಪಸರಿಸಿದ್ರು ಅಂತ ಹೇಳಿದರೆ, ಅವರ ಹಿಂದೆ ರಾಮಕೃಷ್ಣ ಪರಮಹಂಸರ ಆಶೀರ್ವಾದ ಇತ್ತು. ಒಬ್ಬ ಕ್ಷಾತ್ರ ಪುರುಷ ಸೆಟೆದು ಬರಬೇಕಾದ್ರೆ ಭರತ ಖಂಡದ ಉಳಿವು ಆಗಬೇಕು ಅಂತ ಹೇಳಿದರೆ, ಅದರ ಹಿಂದೆ ಸಮರ್ಥರಾದಂತಹ ಒಬ್ಬ ಗುರುಗಳ ನಿದರ್ಶನ ಇರ್ತದೆ. ಆದರೆ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ? ಅದೆಷ್ಟೋ ಮಠ ಮಂದಿರಗಳು, ಅದೆಷ್ಟೋ ಸ್ವಾಮಿಗಳು ತಮ್ಮ ಜಾತಿಗಳ ರಕ್ಷಣೆಗೋಸ್ಕರ ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲೇ ಹಿಂದೂ ಸಮಾಜದ ಅವಹೇಳನ ಆಗಲಿ, ಹಿಂದೂಗಳಿಗೆ ತೊಂದರೆಯಾಗಲಿ, ಅವರು ಮಾತು ಬಿಚ್ಚುವುದಿಲ್ಲ. ಆದರೆ ಅವರ ಜಾತಿಗೆ ಸಂಬಂಧಪಟ್ಟು ಎಲ್ಲಿಯಾದರೂ ಹೋರಾಟ ಆದರೆ, ಎಲ್ಲಿಯಾದರೂ ಅವಹೇಳನ ಆದರೆ ತಕ್ಷಣ ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾರೆ. ಯಾಕೆಂತೇಳಿ ಜಾತಿ ಸ್ವಾಮಿಗಳಾಗಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ. ನಮಗೆ ಧರ್ಮದ ಶಿಕ್ಷಣ ಇಲ್ಲ, ಧರ್ಮ ಅಂದರೆ ಏನು ಗೊತ್ತಿಲ್ಲ. ನಮಗೆ ಶಾಲೆಯಲ್ಲಿ ಕೊಟ್ಟಂಥ ಶಿಕ್ಷಣ ಅದಾಗಿತ್ತು. ಆಂಗ್ಲರು ನಮ್ಮನ್ನು ದಾಸ್ಯದಲ್ಲಿ ಲಾರ್ಡ್ ಮೆಕಾಲೆ ಅನ್ನುವಂತಹ ಶಿಕ್ಷಣ ತಜ್ಞ, ಆಂಗ್ಲರ ಶಿಕ್ಷಣ ತಜ್ಞ ಭಾರತದಲ್ಲಿ ಶಿಕ್ಷಣ ಪದ್ಧತಿಯನ್ನು ತಂದ. ಮೆಕಾಲೆ ಶಿಕ್ಷಣ, ಅವನು ಬ್ರಿಟಿಷರಿಗೆ ಕೊಟ್ಟ ಮಾತು ಅದೇ ಆಗಿತ್ತು. ನಾವು ಬಿಳಿಯರಿದ್ದರೆ ಭಾರತದಲ್ಲಿ ನಾವು ಕರಿಯ ಆಂಗ್ಲರನ್ನು ಸೃಷ್ಟಿ ಮಾಡುತ್ತೇನೆ, ಕರಿಯ ಬ್ರಿಟಿಷರನ್ನು ಸೃಷ್ಟಿ ಮಾಡುತ್ತೇನೆ ಅನ್ನುವಂತಹ ಮಾತನ್ನು ಬ್ರಿಟಿಷರಿಗೆ ಕೊಟ್ಟಿದ್ದ. ಅವನು ಕೊಟ್ಟಂತಹ ಶಿಕ್ಷಣ ನೀತಿಯಿಂದ ನಾವು ಶಿಕ್ಷಣವನ್ನು ಪಡೆದೆವು, ನಮ್ಮ ಧರ್ಮವನ್ನು ಮರೆತೆವು, ಧಾರ್ಮಿಕ ಆಚರಣೆಗಳನ್ನು ತಳ್ಳಿದೆವು. ತದನಂತರ ಬಂದದ್ದು ನೋಡಿ, ಶಾಲೆಗಳಲ್ಲಿ ಬಳೆ ಹಾಕಲಿಕ್ಕಿಲ್ಲ, ತಿಲಕ ಇಡಲಿಕ್ಕಿಲ್ಲ, ಕೈಗೆ ರಕ್ಷೆ ಕಟ್ಟಲಿಕ್ಕಿಲ್ಲ, ಹೂ ಮುಡಿಯುವ ಹಾಗಿಲ್ಲ, ಎಲ್ಲವೂ ಸಮಾನತೆ. ಈ ಸಮಾನತೆಯನ್ನು ಪಾಲಿಸಬೇಕಾದವರು ಯಾರು? ಹಿಂದೂಗಳು. ಇತರ ಧರ್ಮೀಯರಿಗೆ ಅವರ ಧರ್ಮವನ್ನು ಆಚರಿಸುವಂತಹ ಎಲ್ಲ ಅವಕಾಶಗಳು ಭಾರತದಲ್ಲಿ ಇದೆ. ಆದರೆ ಹಿಂದೂಗಳ ಆಚರಣೆಯನ್ನು ಮಾಡಬೇಕಾದ್ರೆ ಇನ್ನೊಬ್ಬನ ಪರಧರ್ಮದ ವ್ಯಕ್ತಿಯ ಒಪ್ಪಿಗೆಯನ್ನು ಪಡೆದು ನಾವು ಆಚರಿಸಬೇಕು. ಪರಿಸ್ಥಿತಿ ಹೇಗಿದೆ ನೋಡಿ. ಮೊನ್ನೆ ತಾನೇ ಒಂದು ಘಟನೆ. ಒಂದು ಸಂಘಟನೆಯವರು ಕೇಸರಿ ಸಾಲನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಪೊಲೀಸರು ದಾಳಿ ಮಾಡ್ತಾರೆ. ಕೇಸರಿ ಸಾಲನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ.
ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಹೇಳಿದರೆ, ಕೇಸರಿ ಸಾಲನ್ನು ಧರಿಸಿದರೆ ಅವರು ಎಲ್ಲಾದರೂ ಇತರರಿಗೆ ತೊಂದರೆ ಕೊಟ್ಟದ್ದಿದೆಯಾ? ಕೇಸರಿ ಸಾಲು ಅದು ನಮ್ಮ ಧರ್ಮದ ಸಂಕೇತ, ತ್ಯಾಗದ ಸಂಕೇತ. ನಾವು ತ್ಯಾಗಜೀವಿಗಳು, ಎಲ್ಲರಿಗೂ ತ್ಯಾಗವನ್ನು ಮಾಡಿ ನಾವು ಇಲ್ಲಿ ಭಾರತದಲ್ಲಿ ಅವರಿಗೆ ನೆಲೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆದರೆ ಪ್ರಸ್ತುತ ಹಿಂದೂಗಳ ಪರಿಸ್ಥಿತಿ ಹೇಗಿದೆ? ನಾವು ಅವರಿಗೇನೋ ನೆಲೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟೆವು, ನಮ್ಮ ಒಳಗೆ ವಿಷ ಬೀಜವನ್ನು ಬಿತ್ತಿದ್ರು, ಜಾತಿ ಕಂದಕಗಳನ್ನು ಸೃಷ್ಟಿ ಮಾಡಿದರು. ಬ್ರಿಟಿಷರು ಮಾಡಿದಂತಹ ಕುಹಕ ನೀತಿಗಳಿಂದಾಗಿ ನಾವಿವತ್ತು ಜಾತಿಗಳಲ್ಲಿ ಒಡೆದಾಡ್ತಾ ಇದ್ದೇವೆ. ನಮಗೆ ಗೊತ್ತೇ ಇಲ್ಲ, ನಮ್ಮ ಧರ್ಮ ಎಲ್ಲೂ ಜಾತಿಯನ್ನು ಉಲ್ಲೇಖ ಮಾಡಲಿಲ್ಲ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದು, ಚಾತುರ್ವರ್ಣಮಯಾ ಶಿಷ್ಟಂ ಗುಣಕರ್ಮ ವಿಭಾಗಶಃ. 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದೇನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು. ಅದು ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ, ಎಲ್ಲೂ ಆತನ ಜನ್ಮಕ್ಕೆ ಅನುಗುಣವಾಗಿಂತ ಗೀತೆಯಲ್ಲಿ ಹೇಳಲಿಲ್ಲ. ಆತ ಯಾವ ಗುಣವನ್ನು ಮತ್ತು ಯಾವ ಕರ್ಮವನ್ನು ಮಾಡುತ್ತಾನೋ, ಯಾವ ಗುಣವನ್ನು ಹೊಂದಿದ್ದಾನೋ ಅದರ ಆಧಾರದಲ್ಲಿ ವರ್ಣವನ್ನು ಗುರುತಿಸುವುದೇ ಹೊರತು ಜನ್ಮದಿಂದ ಅಲ್ಲ. ಆದರೆ ಜನ್ಮದಿಂದ ಗುರುತಿಸುವಂತಹ ಪರಿಸ್ಥಿತಿ ಬಂದದ್ದು ತದನಂತರದ ಕಾಲಘಟ್ಟದಲ್ಲಿ. ನಮ್ಮ ಮೇಲೆ ಯಾವಾಗ ಮೊಘಲರ ದಾಳಿ ಆಯಿತು, ಬ್ರಿಟಿಷರ ದಾಳಿ ಆಯಿತು, ಆವಾಗ ನಮಗೆ ನಮ್ಮ ಮನಸ್ಸಿನ ಒಳಗೆ ಜಾತಿಯ ಪ್ರಜ್ಞೆಯನ್ನು ಸೃಷ್ಟಿಸಿ ಜಾತಿ ಮೂಲಕವಾಗಿ ನಾವು ಸಂಘಟಿತರಾಗುವಂತೆ, ಹಿಂದೂಗಳನ್ನು ಹೊಡೆಯಲಿಕ್ಕೆ ಇದೊಂದು ಸುಲಭ ಆಯುಧ ಎನ್ನುವ ಕಾರಣಕ್ಕಾಗಿ ನಮ್ಮನ್ನು ಬೇರ್ಪಡಿಸಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು ತಂದಿಟ್ಟರು ನಮ್ಮ ಮುಂದೆ. ಈಗ ನಮ್ಮ ಜಾತಿಗೆ ಏನಾದರೂ ಅವಹೇಳನ ಆದರೆ ನಾವು ಜಾಗೃತರಾಗ್ತೇವೆ. ಅದೇ ಹಿಂದೂ ಧರ್ಮಕ್ಕೆ ಏನಾದರೂ ಅವಹೇಳನ ಆದರೆ ಯಾರು ಜಾಗೃತರಾಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಇನ್ನೊಂದು ಜಾತಿಯವನಾಗಿರಬಹುದು. ನಮ್ಮ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ಹಿಂದೂಗಳಾದಂತಹ ನಾವು ಅಂಗಾಂಗ ಭಾವದಿಂದ ಜೀವಿಸಬೇಕು ಅಂತ ಹೇಳ್ತದೆ. ಅಂಗಾಂಗ ಭಾವ ಅಂತ ಹೇಳಿದರೆ, ನನ್ನ ದೇಹಕ್ಕೆ, ನಮ್ಮೆಲ್ಲರ ದೇಹಕ್ಕೆ ಹಲವು ಅಂಗಗಳಿವೆ. ಕಣ್ಣಿದೆ, ಕಿವಿ ಇದೆ, ಮೂಗು ಇದೆ, ಕೈ ಇದೆ, ಕಾಲಿದೆ. ತನ್ನೆಲ್ಲ ಕರ್ತವ್ಯಗಳು ಬೇರೆ ಬೇರೆ. ಕಾಲು ಇಡೀ ದೇಹವನ್ನು ಹೊತ್ತುಕೊಂಡು ಹೋದರೆ ಕೈ ಏನಾದರೂ ಕೆಲಸಗಳನ್ನು ಮಾಡ್ತದೆ, ಕಣ್ಣು ನೋಡ್ತದೆ, ಕಿವಿ ಹೇಳಿದ್ದನ್ನು ಕೇಳ್ತದೆ, ಮೂಗು ಆಘ್ರಾಣಿಸ್ತದೆ, ಗಂಧವನ್ನು ಆಘ್ರಾಣಿಸ್ತದೆ. ಪ್ರತಿಯೊಂದು ಕೆಲಸಗಳು ಬೇರೆ ಬೇರೆ, ಪ್ರತಿಯೊಂದು ಅವಯವವೂ ಬೇರೆ ಬೇರೆ. ಆದರೆ ಎಲ್ಲವೂ ಈ ದೇಹಕ್ಕೆ ಸಂಬಂಧಪಟ್ಟದ್ದು. ಹಾಗೆಯೇ ಸಾವಿರಾರು ಜಾತಿಗಳು ಭಾರತದಲ್ಲಿ ಇರಬಹುದು. ಜಾತಿಗಳು ಹುಟ್ಟಿದ್ದು ಆತನ ಕಸುಬಿನಿಂದ. ಆತನ ಕಸುಬಿನಿಂದ ಹುಟ್ಟಿದಂತಹ ಜಾತಿ ಕೊನೆಗೆ ಕಸುಬು ಮಾಯವಾಗಿ ಜಾತಿಯಾಗಿ ನಾವು ಸಂಘಟಿತ ಆಗುವಂತಹ ಪರಿಸ್ಥಿತಿಗೆ ಬಂದು ನಿಂತಿತ್ತು. ಎಲ್ಲಿಯಾದರೂ ನನ್ನ ಕಾಲಿಗೆ ಮುಳ್ಳು ಚುಚ್ಚಿತ್ತು. ಯೋಚನೆ ಮಾಡಿ ಬಂಧುಗಳೇ, ಕಾಲಿಗೆ ಮುಳ್ಳು ಚುಚ್ಚಿತು ಅಂತ ಹೇಳಿ ತಕ್ಷಣ ನರ ಏನು ಮಾಡ್ತದೆ, ತಲೆಗೆ ಅರಿವು ಮಾಡಿಕೊಡ್ತದೆ, ಕಾಲಿಗೆ ಮುಳ್ಳು ಚುಚ್ಚಿದೆ. ಇಡೀ ದೇಹ ನೋವನ್ನು ಅನುಭವಿಸ್ತದೆ. ತಕ್ಷಣ ಕೈ ಪ್ರಾಮಾಣಿಕವಾಗಿ ಆ ಮುಳ್ಳನ್ನು ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಮತ್ತು ದೇಹಕ್ಕಿರುವಂತಹ ಏನು ನೋವಿನ ಅರಿವಿದೆಯೋ ಅದನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಬಾಯಿ ಅಯ್ಯೋ ಅಮ್ಮ ಅಂತ ಕೂಗ್ತದೆ. ಕಣ್ಣು ಆ ಮುಳ್ಳು ಎಲ್ಲಿದೆ ಅಂತ ತೋರಿಸಿಕೊಡ್ತದೆ. ಇಷ್ಟೆಲ್ಲ ಕೆಲಸಗಳನ್ನು ಹೊತ್ತುಕೊಂಡಂತಹ ಈ ಅಂಗಾಂಗಗಳು ಎಲ್ಲಿಯಾದರೂ ಕಾಲಿಗೆ ಮುಳ್ಳು ಚುಚ್ಚಿತು, ಇಡೀ ದೇಹವನ್ನು ಹೊತ್ತುಕೊಂಡು ಹೋಗುವ ಅವನು ಅಹಂಕಾರ ಪಡ್ತಾ ಇದ್ದಾನೆ, ನಾನೇ ಹೊತ್ತುಕೊಳ್ಳೋದು ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಳುವ ಅಂತೇಳಿ ನಮ್ಮ ಅಂಗಾಂಗಗಳು ಸ್ಟ್ರೈಕ್ ಮಾಡಿದರೆ, ನರ ತಲೆಗೆ ಅರಿವು ಮಾಡಿ ಕೊಡದಿದ್ದರೆ ಮುಳ್ಳು ಚುಚ್ಚಿದೆ ಅಂತೇಳಿ ಕೈಗೆ ತೆಗಿಬೇಕು ತನ್ನಿಸುವುದಿಲ್ಲ, ಉಳಿತದೆ. 4 ದಿನ ಉಳಿದ ನಂತರ ಏನಾಗಬಹುದು? ಅದು ಬಾವು ಬರ್ತದೆ, ಕೀವಾಗ್ತದೆ. ಇನ್ನೂ ನಿರ್ಲಕ್ಷ್ಯ ಮಾಡಿದರೆ ಗ್ಯಾಂಗ್ರೀನ್ ಬರ್ಬೋದು. ಇನ್ನೂ ನಿರ್ಲಕ್ಷ್ಯ ಮಾಡಿದರೆ ಈ ದೇಹ ಸತ್ತು ಹೋಗ್ಬೋದು. ವಿಷ ಏರಿ ಈ ದೇಹಕ್ಕೆ ವಿಷ ಏರಿ ಸತ್ತು ಹೋಗ್ಬೋದು. ಇದು ನಾನು ದೇಹಕ್ಕೆ ಸಂಬಂಧಪಟ್ಟು ಹೇಳಿದ ವಿಚಾರ. ಇದನ್ನು ದೇಶಕ್ಕೆ ಸಂಬಂಧಪಟ್ಟು ನಾವು ಯೋಚನೆ ಮಾಡುವ. ದೇಶ ಒಂದು ದೇಹ ಅಂತ ತಿಳಿದುಕೊಳ್ಳಿ. ಕಾಶ್ಮೀರದಲ್ಲೇನೋ ಒಂದು ಗಲಾಟೆ ಆಗ್ತಾ ಇದೆ.
ಹಿಂದೂಗಳನ್ನು ಕೊಲ್ತಾ ಇದ್ದಾರೆ, ಗರ್ಗಸದಿಂದ ಕುತ್ತಿಗೆ ಕೊಯ್ತಾರೆ, ಗುಂಡು ಹೊಡಿತಾರೆ, ಬಲಾತ್ಕಾರ ಅತ್ಯಾಚಾರ ಮಾಡಿ ಅಲ್ಲಿಂದ ಹೊರದಬ್ತಾರೆ. ನಾವು ಕರ್ನಾಟಕದಲ್ಲಿದ್ದೇವೆ, ಅದೇನೋ ಕಾಶ್ಮೀರದ ಒಂದು ಭಾಗ, ನಮಗೆ ಯಾಕೆ ಆ ಉಸಾಬರಿ ಅಂತ ಹೇಳಿದರೆ ಏನಾಗ್ಬೋದು? ಭಾರತ ದೇಹದ ಒಂದು ಭಾಗ, ನಮ್ಮ ಅಂಗಾಂಗ ಭಾವದ ಪ್ರಕಾರ ನಾವು ಪ್ರತಿಕ್ರಿಯಿಸಬೇಕಿತ್ತು ತಾನೇ, ಆದರೆ ನಾವು ಮಾಡಲಿಲ್ಲ. ಅದು ಎಲ್ಲೋ ಕಾಶ್ಮೀರದಲ್ಲಿ ಆಗ್ತಾ ಇದೆ, ಆದರೆ ನಾವು ನಿರ್ಲಕ್ಷ್ಯ ಮಾಡಿದ್ರಿಂದ ಅದರ ವಿಷ ಕರ್ನಾಟಕಕ್ಕೂ ಬಂದು ಇವತ್ತು ಏನಾಗಿದೆ? ಭಾರತ ಸಂಕಷ್ಟ ಪರಿಸ್ಥಿತಿಯನ್ನು ಅನುಭವಿಸುವಂತಹ ಪರಿಸ್ಥಿತಿಯಲ್ಲಿ, ಆ ಸ್ಥಿತಿಯಲ್ಲಿ ನಾವಿಟ್ಟುಕೊಂಡಿದ್ದೇವೆ. ಕಾರಣ ನಾವು ಕಾಶ್ಮೀರಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಇದನ್ನೇ ಧರ್ಮಕ್ಕೆ ತೆಗೆದುಕೊಳ್ಳಿ, ದೇಶ ಆಯಿತು, ಧರ್ಮಕ್ಕೆ ತೆಗೆದುಕೊಳ್ಳಿ. ಯಾವುದೋ ಒಂದು ಜಾತಿಯ ಅವಹೇಳನ ಆಯಿತು, ನಾನು ಇನ್ನೊಂದು ಜಾತಿಯವ, ಒಳ್ಳೇದಾಯ್ತು ಅವನಿಗೆ, ಅವನ ಅಹಂಕಾರ ಇತ್ತು, ಇರಲಿ ಹಾಗೆ ಅಂತೇಳಿ ನಾನು ಮಾತಾಡದೆ ಕೂತ್ರೆ, ಅನ್ಯ ಧರ್ಮೀಯರಿಂದ ದಾಳಿ ಆದರೆ ಅವರ ಮೇಲೆ ನಾನು ಸುಮ್ಮನೆ ಇದ್ದರೆ ಏನಾಗ್ಬೋದು? ದೇಹ ಅನ್ನುವಂಥದ್ದು ಧರ್ಮ, ನಾನು ಪ್ರತಿಕ್ರಿಯಿಸಬೇಕಿತ್ತಲ್ಲ. ನನ್ನ ಧರ್ಮದ ರಕ್ಷಣೆ, ನನ್ನ ಧರ್ಮದ ಒಂದು ಭಾಗ, ಅವನ ಅವಹೇಳನ ಆಗಿದೆ, ಅನ್ಯ ಧರ್ಮೀಯರಿಂದ ಅವಹೇಳನ ಆಗಿದೆ ಅಂತ ಹೇಳಿದರೆ ತಕ್ಷಣ ನಾವು ಪ್ರತಿಕ್ರಿಯಿಸಿ ಆತನ ರಕ್ಷಣೆ ಮಾಡಬೇಕಿತ್ತು. ನಾವು ಮಾಡ್ತಾ ಇಲ್ಲ. ಜಾತಿಯ ವಿಷಯ ಬಂದಾಗ ಪ್ರತಿಭಟಿಸ್ತೇವೆ, ಧರ್ಮದ ವಿಷಯ ಬಂದಾಗ ಮೂಕರಾಗ್ತೇವೆ ಅಂತ ಹೇಳಿದರೆ ನಮ್ಮಷ್ಟು ದರಿದ್ರರು ಯಾರಿದ್ದಾರೆ? ಹಿಂದೂ ಧರ್ಮ ಎಲ್ಲವೂ ಒಳ್ಳೆಯದು ಯಾರಿಗೆ? ಆಚರಿಸುವವರಿಗೆ. ನಾವು ಹಿಂದೂ ಧರ್ಮದ ಆಚರಣೆಯನ್ನು ಮಾಡದೇ ಇದ್ದರೆ ನಾವು ಹಿಂದೂಗಳಾಗಲಿಕ್ಕೆ ಹೇಗೆ ಸಾಧ್ಯ? ಹೀನಾನಿ ಗುಣಾನಿ ದೂಷಯತೆ ಇತಿ ಹಿಂದೂ ಧರ್ಮದ ಅರ್ಥವನ್ನು ನಮ್ಮ ಪುರಾಣಗಳು ಹೀಗೆ ಹೇಳ್ತವೆ. ಹೀನಾನಿ ಗುಣಾನಿ ದೂಷಯತೆ ಇತಿ ಹೀನವಾದಂತಹ ಗುಣಧರ್ಮವನ್ನು ಯಾರು ವರ್ಜಿಸ್ತಾನೋ, ಯಾರು ದೂರ ಮಾಡ್ತಾನೋ, ಯಾರು ಸತ್ವ ಪ್ರಧಾನವಾದಂತಹ ಜೀವನವನ್ನು ಮಾಡ್ತಾನೋ ಆತನನ್ನು ಹಿಂದೂ ಅಂತ ಹೇಳಲಾಗಿದೆ. ನಮಗೆ ಪಾಠಗಳಲ್ಲಿ ಕಲಿಸಿದ್ದೇನು? ಸಿಂಧೂ ನಾಗರಿಕತೆಯಿಂದ ಹಿಂದೂ ಎಂಬ ಶಬ್ದ ಹುಟ್ಟಿದೆ. ಆದರೆ ನಮ್ಮ ಪುರಾಣಗಳಲ್ಲಿ ಇರುವಂತಹ ಅರ್ಥಕ್ಕೆ ಬೆಲೆ ಇಲ್ಲ. ಹೀಗೆ ನಮ್ಮ ಧರ್ಮದ ಮಾಹಿತಿಯನ್ನು ನಮಗೆ ಅಡಗಿಸಿ ಇನ್ನು ಯಾವುದೋ ಇತಿಹಾಸವನ್ನು ನಮಗೆ ತಿಳಿಸಿದ ಕಾರಣ ನಾವು ಧರ್ಮದಿಂದ ಚ್ಯುತರಾಗಿದ್ದೇವೆ, ಧರ್ಮದ ಆಚರಣೆಯಿಂದ ದೂರ ಆಗಿದ್ದೇವೆ. ಧರ್ಮದ ಆಚರಣೆಯನ್ನು ನಮ್ಮಲ್ಲಿ ನಾವು ತರಬೇಕು. ಜಾತಿ ಸಂಘರ್ಷವನ್ನು ಬಿಡಬೇಕಾಗಿದೆ. ನಾವು ಹೇಗೆ ನಮ್ಮ ಅಂಗಾಂಗಗಳು ಅಸ್ಪೃಶ್ಯವನ್ನು ದೂರ ಮಾಡಿದ್ದವೋ, ಒಬ್ಬರಿಗೊಬ್ಬರಿಗೆ ಪರಸ್ಪರ ಹೇಗೆ ಸಂಬಂಧವನ್ನು ಬೆಳೆಸಿ ತನ್ನ ಆ ಮುಳ್ಳು ಚುಚ್ಚಿದ ನೋವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದವೋ, ಅದೇ ರೀತಿ ನಾವು ಧರ್ಮದ ವಿಷಯ ಬಂದಾಗ ಯಾರ ಮೇಲೆಯೇ ಹಲ್ಲೆಯಾಗಲಿ, ಯಾರ ಮೇಲೆಯೇ ಮತಾಂತರ ಇರ್ಬೋದು, ಅಥವಾ ಮತಾಂಧರ ದಾಳಿ ಇರ್ಬೋದು, ಅಥವಾ ಲವ್ ಜಿಹಾದ್ನಂತಹ ಪ್ರೇಮ ಪ್ರಕರಣಗಳಿರ್ಬೋದು, ಇಂತಹ ಸಂದರ್ಭದಲ್ಲಿ ಆ ಜಾತಿಯವ ಈ ಜಾತಿಯವ ಎನ್ನುವಂತಹ ಭೇದ ಭಾವವನ್ನು ಬಿಟ್ಟು ಸರ್ವರು ಹಿಂದೂ ಧರ್ಮಕ್ಕಾಗಿ, ಹಿಂದೂ ಧರ್ಮದ ಅವಹೇಳನ ಆಗ್ತಾ ಇದೆ, ಹಿಂದೂ ಧರ್ಮದ ಮೇಲೆ ದಾಳಿ ಆಗ್ತಾ ಇದೆ ಅನ್ನುವ ಭಾವದಿಂದ ನಾವು ಯಾವಾಗ ಹೋರಾಡುತ್ತೇವೆಯೋ ಆವಾಗ ಮಾತ್ರ ನಮಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ, ಭಗವಂತನ ಸಾನ್ನಿಧ್ಯದ ಕೃಪೆ ಆಗಲಿಕ್ಕೆ ಸಾಧ್ಯ. ಭಗವಂತ ಹೇಳಿರುವಂಥದ್ದು ಧರ್ಮದ ರಕ್ಷಣೆ ಮಾಡಿದರೆ ಮಾತ್ರ ನಾನು ರಕ್ಷಿಸ್ತೇನೆ ಅಂತ. ನಾನು ರಕ್ಷಣೆ ಮಾಡದಿದ್ದರೆ ನನ್ನ ಇಲ್ಲಿ ರಕ್ಷಿಸ್ತಾನೆ. ನಾವು ಹೇಳ್ತೇವೆ, ಬೋರ್ಡಲ್ಲಿ ಹಾಕ್ತೇವೆ, ಧರ್ಮೋ ರಕ್ಷತಿ ರಕ್ಷಿತಃ. ಅದು ಬೋರ್ಡಿಗೆ ಸೀಮಿತ ಆಗಬಾರ್ದು. ನಮ್ಮೊಳಗಿನ ವೈಮನಸ್ಸನ್ನು ನಾವು ದೂರ ಮಾಡಬೇಕು. ಭಾವದ ಕಡೆಗೆ ನಾವು ಗಮನವನ್ನು ಕೊಡಬೇಕು. ಹಲವು ಜಾತಿಗಳಲ್ಲಿ ಇರಬಹುದು, ಜಾತಿಗಳು ಕಸುಬು ಸೂಚಕವಾಗಿರುವಂಥದ್ದು, ನನ್ನ ವೃತ್ತಿಯನ್ನು ಸೂಚಿಸುವಂಥದ್ದು. ಒಕ್ಕಲುತನ ಮಾಡಿದವ ಒಕ್ಕಲಿಗನಾದ, ಪೂಜೆಯನ್ನು ಮಾಡುವವ ಬ್ರಾಹ್ಮಣನಾದ, ಕುರಿ ಕಾಯುವವ ಕುರುಬನಾದ, ದನಗಳನ್ನು ಕಾಯುವವ ಗೊಲ್ಲನಾದ. ಹೀಗೆ ಜಾತಿಗಳು ಹುಟ್ಟಿದ್ದು ಅವನ ಕಸುಬಿನಿಂದ. ಎಣ್ಣೆ ತೆಗೆಯುವವ ಗಾಣಿಗನಾದ. ಈ ರೀತಿ ಕಸುಬನ್ನು ಆಧರಿಸಿ ಹುಟ್ಟಿದಂತಹ ಜಾತಿಗಳ ಮಧ್ಯೆ ಸಂಘರ್ಷವನ್ನು ತಂದಿಟ್ಟಂತಹ ಈ ನಮ್ಮ ಪರಕೀಯರು ಅವರ ದುರಾಲೋಚನೆಯನ್ನು
ನಾವು ಅರ್ಥೈಸಿದ ಕಾರಣದಿಂದಾಗಿ ನಾವಿವತ್ತು ಜಗಳಾಡ್ತಾ ಇದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದರೆ ಹೇಳಲಿಕ್ಕೆ ಬೇಸರ ಆಗ್ತದೆ. ಮೊನ್ನೆ ತಾನೇ ಅಪ್ಪಟ ರಾಷ್ಟ್ರಭಕ್ತ ಎಸ್.ಎಲ್. ಭೈರಪ್ಪನವರು ಅಸ್ತಂಗತರಾದರು. ಅವರ ಮೃತ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಬೇಕಾದ್ರೆ ಅವರು ವೀಲ್ ಬರೆದಿದ್ದರು. ಏನು ಅಂತ? ಇಬ್ಬರು ಪುತ್ರರು, ಒಬ್ಬ ರವಿಕುಮಾರ, ಇನ್ನೊಬ್ಬ ಉದಯಕುಮಾರ. ತನ್ನ ಮಕ್ಕಳಿಗೆ ಅಗ್ನಿಸ್ಪರ್ಶ ಮಾಡುವ ಹಕ್ಕಿಲ್ಲ. ಆಲೋಚನೆ ಮಾಡಿ, ಇದು ಹಿಂದೂ ಧರ್ಮದ ಪರಿಸ್ಥಿತಿ. ಪಾಪ ಅವರ ವೇದನೆ ಏನು ಅಂತ ನಮಗೆ ಗೊತ್ತಿಲ್ಲ. ಯಾರು ಅದನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಅಪಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅಪ್ಪಟ ದೇಶಭಕ್ತ. ಅವರು ಕೊಟ್ಟಂತಹ ಜ್ಞಾನ ಅದು ಗಂಗೆ. ಅಷ್ಟು ಜ್ಞಾನವನ್ನು ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಅವರು ಕೊಟ್ಟಿದ್ದಾರೆ. ಆದರೆ ಅಂತಹ ವ್ಯಕ್ತಿಯ ಪರಿಸ್ಥಿತಿಯು ಆ ಹಂತಕ್ಕೆ ಬಂದಿದೆ ಅಂತ ಹೇಳಿದರೆ ನಮಗೆ ಕೊಟ್ಟ ಶಿಕ್ಷಣ ಬಂದದ್ದು ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು? ಸಣ್ಣದಿರುವಾಗ ಕೊಟ್ಟಂತಹ ಶಿಕ್ಷಣ. ಅವರು ಕೋರ್ಟಿಗೆ ಹೋಗ್ತಾರೆ, ಕಣ್ಣು ಕಾಣುವುದಿಲ್ಲ, ನೆನಪಿನ ಶಕ್ತಿ ಕಡಿಮೆ ಆಗಿದೆ, ನನ್ನನ್ನು ಸಾಕಲಿಕ್ಕೆ ನನ್ನ ಮಕ್ಕಳು ಬರಬೇಕು ಅಂತ ಕೋರ್ಟಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹಿಂದೂ ಸಮಾಜದಲ್ಲಿ ಇದು ಬಹಳಷ್ಟು ಕಡೆಗಳಲ್ಲಿ ಇದೆ. ಇದು ನಾನು ಉದಾಹರಣೆ ಒಂದು ಹೇಳಿದೆ ಅಷ್ಟೇ. ನನ್ನ ತಂದೆ ತಾಯಿಯರನ್ನು ಆರಾಧಿಸಬೇಕು, ಆಧರಿಸಬೇಕಾದಂತಹ ನನ್ನ ಕರ್ತವ್ಯ, ಈ ಕರ್ತವ್ಯ ಪ್ರಜ್ಞೆಯನ್ನೇ ನಾವು ಮೆರೆತು ಬಿಟ್ಟಿದ್ದೇವೆ. ಹಕ್ಕುಗಳ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಗೊತ್ತಿದೆ, ಅದು ನನ್ನ ಹಕ್ಕು, ನನ್ನ ಮೀಸಲಾತಿ, ನನ್ನ ಹಕ್ಕು ಅಂದರೆ ಜಾತಿ ಸಂಬಂಧವಾಗಿ. ಅದೇ ನನ್ನ ಕರ್ತವ್ಯ. ಈ ರಾಷ್ಟ್ರದಲ್ಲಿ ನನ್ನ ಬಹಳಷ್ಟು ಕರ್ತವ್ಯಗಳಿದೆ. ಕರ್ತವ್ಯವನ್ನು ನಾನು ನಿಭಾಯಿಸ್ತೇನೆ. ಉದಾಹರಣೆಗೆ ಒಂದು ಉದಾಹರಣೆ, ಸ್ವಚ್ಛ ಭಾರತ ಅಂತ ನಮ್ಮ ಗೌರವಾನ್ವಿತ ಪ್ರಧಾನಿಯವರೊಂದು ಯೋಜನೆಯನ್ನು ಹಾಕಿಕೊಟ್ರು. ಭಾರತವನ್ನು ಕ್ಷಣ ಮಾತ್ರದಲ್ಲಿ ಸ್ವಚ್ಛ ಆಗುವಂತಹ ಒಳ್ಳೆಯ ಒಂದು ಲಕ್ಷಣ ನಮಗೆ ಲಭಿಸಿತ್ತು. ಎಷ್ಟು ಮಂದಿ ಪ್ರಾಮಾಣಿಕವಾಗಿ ಅದನ್ನು ಮಾಡ್ತಾ ಇದ್ದೇವೆ? ಪ್ಲಾಸ್ಟಿಕ್ಕನ್ನು ಇದ್ದದ್ದಲ್ಲಿ ಬಿಸಾಡಬಾರ್ದು, ಕಸ ಕಟ್ಟಿಗಳನ್ನು ಹಾಕಬಾರ್ದು. ಯಾಕೆ ಅಂತ ಹೇಳಿದರೆ ಆತ್ಮನಿರ್ಭರ. ನಮ್ಮ ಭಾರತ ಈಗ ಆತ್ಮನಿರ್ಭರ. ಆತ್ಮನಿರ್ಭರ ಅಂತ ಹೇಳಿದರೆ ಸ್ವಯಂ ತಾನೇ ಸ್ವಾಭಿಮಾನದಿಂದ ಬದುಕುವಂತಹ ಕಿಚ್ಚೆದೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ನಮ್ಮ ಗೌರವಾನ್ವಿತ ಪ್ರಧಾನಿಯವರು, ಅವರ ಆಜ್ಞೆಯನ್ನು ನಾವು ಪಾಲಿಸಬೇಕಿತ್ತಲ್ವ? ನಾವು ಆತ್ಮನಿರ್ಭರರಾಗುವುದು ಹೇಗೆ? ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿದಾಗ. ಹಾಗೆ ಹಿಂದೂ ಧರ್ಮದ ರಕ್ಷಣೆಯು ನಮ್ಮದೇ ಆದ ಕರ್ತವ್ಯ. ಬೇರೆ ಯಾರೋ ನಮ್ಮನ್ನು ಬಂದು ರಕ್ಷಣೆ ಮಾಡುವುದಿಲ್ಲ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಅದೇ, ಧರ್ಮದ ರಕ್ಷಣೆ ಮಾಡಿ ನಿಮ್ಮನ್ನು ನಾನು ರಕ್ಷಿಸ್ತೇನೆ. ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತರ ರಕ್ಷಣೆಯನ್ನು ಯಾರು ಮಾಡುತ್ತಾರೋ ಅವರ ರಕ್ಷಣೆಯನ್ನು ನಾನು ಮಾಡುತ್ತೇನೆ. ಹೀಗಾಗಿ ಜಾತಿ ಕಂದಕಗಳಿಂದ ಹೊರಗೆ ಬಂದು ವಿಶಾಲ ಹಿಂದೂ ಸಾಮ್ರಾಟನ ಚಿತ್ರವನ್ನು ಕಣ್ಣ ಮುಂದೆ ತಂದು ಅದಕ್ಕೆ ಎಲ್ಲಾದರೂ ದಾಳಿಗಳಾದಾಗ, ಅಪಹಾಸ್ಯಗಳಾದಾಗ, ನನ್ನ ದೇವರ ವಿಡಂಬನೆ ಆದಾಗ ಪ್ರತಿಕ್ರಿಯಿಸುವಂತಹ ಮನೋವೃತ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ಬಹಳಷ್ಟು ಕಡೆಗಳಲ್ಲಿ ನಮ್ಮ ದೇವತೆಗಳ ವಿಡಂಬನೆ ಆಗ್ತದೆ. ಹೇಗಿದೆ ಅಂತ ಹೇಳಿದರೆ ಹಂತಕ್ಕೆ ತಲುಪಿತೆ ಅಂತೇಳಿ. ಹಾಗಾಗಿ ಇಂತಹ ವಿಚಾರಗಳಲ್ಲಿ ನಾವು ಜಾಗೃತರಾಗಬೇಕು. ನಮಗೆ ಧರ್ಮದ ಶಿಕ್ಷಣವನ್ನು ಪಡೆಯುವಂಥ ಅವಕಾಶ ಇದ್ದಲ್ಲಿ ಅದನ್ನು ಪಡಿಬೇಕು. ಎಲ್ಲರೂ ಹೇಗೆ ತಿಳ್ಕೊಳ್ತಾರೆ ಅಂತ ಹೇಳಿದರೆ, ನನ್ನ ಮಕ್ಕಳು MBBS ಆಗಬೇಕು, ಉನ್ನತ ವಿದ್ಯಾಭ್ಯಾಸವನ್ನು ಹೊಂದಬೇಕು. ನಾನು ಹೇಳ್ತೇನೆ, ಪ್ರತಿಯೊಬ್ಬ ಹಿಂದುವಿನ ಮಗ, ಪ್ರತಿಯೊಬ್ಬ ಹಿಂದುವಿನ ಮಕ್ಕಳು MBBS ಪಡಿಲೇಬೇಕು. M ಅಂದರೆ ಮಹಾಭಾರತ, B ಅಂದರೆ ಭಗವದ್ಗೀತೆ, ಇನ್ನೊಂದು B ಅಂದರೆ ಭಾಗವತ, S ಅಂದರೆ ಸಂಪೂರ್ಣ ರಾಮಾಯಣ. ಇದು ಇಷ್ಟನ್ನು ನಾವು ಕಲಿತು ನಮ್ಮ ಮಕ್ಕಳನ್ನು MBBS ಮಾಡಿದರೆ ಖಂಡಿತವಾಗಿಯೂ ನಮ್ಮ ಧರ್ಮದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತಿನೊಂದಿಗೆ 21ನೇ ವರ್ಷದ ಆಯುಧ ಪೂಜೆಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ, ಆ 21 ವರ್ಷಗಳ ಹಿಂದೆ ನಮಗೆ ಆಗಿರ್ತಕ್ಕಂಥ ಅವಮಾನಗಳನ್ನು ನೆನಪಿಸಿಕೊಂಡು ಅದಕ್ಕೆ ಕೊಟ್ಟಿರತಕ್ಕಂಥ ಉತ್ತರವನ್ನು ಕೂಡ ನೆನೆಸಿಕೊಂಡು ಈ ವರ್ಷವೂ ಕೂಡ
ಆಯುಧ ಪೂಜೆಯನ್ನು ಮಾಡಿ ನಾವೆಲ್ಲ ಇವತ್ತು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಂಪನ್ನಗೊಂಡಿದ್ದೇವೆ. ಈ ವರ್ಷ ನಮಗೆಲ್ಲರಿಗೂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ವರ್ಷ ಅಂತ ನಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗಿದೆ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂತಹ ಸಂದರ್ಭ, ಇನ್ನೊಂದು ಈ ರಾಷ್ಟ್ರದಲ್ಲಿ ರಾಜಕಾರಣವನ್ನು ಮಾಡಿ ರಾಜಕಾರಣದ ಮುಖಾಂತರ ಈ ದೇಶದಲ್ಲಿ ಪರಿವರ್ತನೆಯನ್ನು ಹೇಗೆ ಮಾಡ್ಬೋದು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಈ ರಾಷ್ಟ್ರದ ಪ್ರಧಾನಿಯಾಗಿ ಜಗತ್ತು ಭಾರತವನ್ನೇ ನೋಡಿದಂತೆ ಮಾಡಿದಂಥ ವಿಶ್ವಶ್ರೇಷ್ಠ ನಾಯಕನಾಗಿರುವಂತಹ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ಶತಾಬ್ದಿಯ ವರ್ಷದಲ್ಲಿ ನಾವೆಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 99 ವರ್ಷಗಳ ಕಾಲ ಈ ಸಮಾಜಕ್ಕೆ ನೋವಾದಾಗ, ಹಿಂದೂ ಸಮಾಜಕ್ಕೆ ಅವಮಾನ ಆದಾಗ, ನಮ್ಮ ಶ್ರದ್ಧಾ ಬಿಂದುಗಳ ಮೇಲೆ ಆಕ್ರಮಣ ಆದಾಗ ಹಿಂದೂ ಸಮಾಜದ ಜೊತೆಗೆ ನಿಂತು ಧರ್ಮಶ್ರದ್ಧೆಯನ್ನು ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿ ಇವತ್ತು ಹಿಂದೂ ಸಮಾಜದಲ್ಲಿರ್ತಕ್ಕಂಥ ನಾವೆಲ್ಲರೂ ತಲೆ ಎತ್ತಿ ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವಿಶ್ವದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂಘಟನೆಯಾಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಇವತ್ತು ನಾವೆಲ್ಲ ನೆನಪಿಸಿಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇವತ್ತು ನೂರಾರು ನೋವುಗಳು, ಆಕ್ರೋಶಗಳ ನಡುವೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಸಂದಿಗ್ಧತೆಯಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಒಂದಷ್ಟು ದಿವಸಗಳ ಹಿಂದೆ ಗಣೇಶೋತ್ಸವದ ಆಚರಣೆ ನಡೆದಿರತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರ ವಿಪರೀತವಾಗಿರ್ತಕ್ಕಂತಹ ಮುಸ್ಲಿಮರ ತುಷ್ಟೀಕರಣದ ರಾಜಕಾರಣದ ಜೊತೆಗೆ ಈ ಅಧಿಕಾರವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಹಿಂದೂ ಸಮಾಜದ ನಂಬಿಕೆಗಳಿಗೆ, ಆಚರಣೆಗಳಿಗೆ ಕಡಿವಾಣ ಹಾಕತಕ್ಕಂಥ ನೆನಪು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮದ್ದೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ, ಯಾವ ಹಿಂದೂ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವೇದಿಕೆಯ ಮುಂಭಾಗದಲ್ಲಿ ಮತಾಂಧರನ್ನ ತರಿಸಿ ಅಶ್ಲೀಲವಾಗಿ ಡ್ಯಾನ್ಸ್ ಮಾಡಿ ಆ ಮೆರವಣಿಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ವಿಗ್ರಹಕ್ಕೆ ಕಲ್ಲು ತೂರಾಟವನ್ನು ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದರು. ಬಂಟ್ವಾಳ ಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಗಣೇಶೋತ್ಸವವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಒತ್ತಡವನ್ನು ಸರ್ಕಾರ ಹಾಕಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡತಕ್ಕಂಥ ವೇದಿಕೆಯಿಂದ ಮೈಕನ್ನು ಕಿತ್ತು ಹಾಕತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಇವತ್ತು ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಸನಾತನವಾಗಿರ್ತಕ್ಕಂತಹ ಧರ್ಮದ ಮೌಲ್ಯಗಳನ್ನು ಅಧಪತನಕ್ಕೆ ಕೊಂಡೊಯ್ಯತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಈ ರೀತಿಯ ನಂಬಿಕೆಯಲ್ಲಿ ಆಧಾರದಲ್ಲಿ ಮಾಡತಕ್ಕಂಥ ಧಾರ್ಮಿಕ ವ್ಯವಸ್ಥೆಯ ಮೇಲೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಇಲಾಖೆಯ ಮುಖಾಂತರ ಒತ್ತಡವನ್ನು ಹಾಕತಕ್ಕಂಥ ಪ್ರಯತ್ನಗಳು, ಯಾವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರ ಅವರನ್ನು ಕರೆಸಿ ಸ್ಟೇಷನ್ನಲ್ಲಿ ಮುಚ್ಚಳಿಕೆ ಬರೆಯತಕ್ಕಂತಹ ಕೆಲಸ ಕಾರ್ಯಗಳು, ಯಾವ ಹಿಂದುತ್ವದ ಕೆಲಸ ಕಾರ್ಯವನ್ನು ಮಾಡತಕ್ಕಂತಹ ದೇವ ದುರ್ಲಭ ಕಾರ್ಯಕರ್ತರನ್ನ ಭಗವಧ್ವಜ ಬಂಟಿಂಗ್ಸ್ಗಳನ್ನು ಹಾಕತಕ್ಕಂತಹ ಕಾರ್ಯಕರ್ತರ ಮೇಲೆ ವಿನಾಕಾರಣ ಸಾಮಾಜಿಕ ಶಾಂತಿಭಂಗದ ಅಡಿಯಲ್ಲಿ ಕೇಸು ದಾಖಲು ಮಾಡಿ ತಿಂಗಳು ತಹಶೀಲ್ದಾರರ ಬಳಿ ಅಲೆದಾಡತಕ್ಕಂಥ ಸನ್ನಿವೇಶವನ್ನು ಇವತ್ತು ಸರ್ಕಾರ ಪ್ರಾಯೋಜಿತವಾಗಿ ಇಲಾಖೆಯ ಮುಖಾಂತರ ಆಗ್ತಾ ಇರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು ನಾವೆಲ್ಲ ನಿಶ್ಚಯವನ್ನು ಮಾಡಬೇಕಾಗಿದೆ. ಧರ್ಮದ ವಿಚಾರದಲ್ಲಿ ಸಂಧಾನದ ಅವಶ್ಯಕತೆ ಇಲ್ಲ. ಧರ್ಮದ ವಿಚಾರದಲ್ಲಿ ಯಾವುದೇ ಒತ್ತಡಕ್ಕೆ ತಲೆಬಾಗತಕ್ಕಂಥ ವ್ಯವಸ್ಥೆ ಇಲ್ಲ. ಧರ್ಮ ಶ್ರದ್ಧೆಯನ್ನು ಉಳಿಸೋದಕ್ಕೋಸ್ಕರ ಈ ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಇತಿಹಾಸ ಹಿಂದೂ ಸಮಾಜದಲ್ಲಿ ಇದೆ ಹೊರತು ಪಲಾಯನವಾದ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ಇವತ್ತು ನಾವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಈ ರೀತಿಯ ಘಟನೆಗಳು, ಈ ರೀತಿಯ ನಿಬಂಧನೆಗಳು, ಸರ್ಕಾರಗಳ ಆದೇಶಗಳು ಬಂದಾಗ ಅದನ್ನು ವಿರೋಧಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡದಿದ್ದರೆ ಮುಂದಿನ ದಿವಸದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಮಾಡುವಂಥ ಅವಕಾಶ ಇಲ್ಲ. ನಾವೆಲ್ಲರೂ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂಥ ಭೂತಕೋಲವನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆ ಇಲ್ಲ.
ಯಾವ ಹಿಂದೂ ಸಮಾಜವನ್ನು ಒಂದು ಮಾಡಬೇಕು, ಸನಾತನವಾಗಿರ್ತಕ್ಕಂಥ ಧರ್ಮದ ಮೌಲ್ಯಗಳನ್ನು ಉಳಿಸಿಕೊಂಡು ಸರ್ವೇ ಜನ ಸುಖಿನೋ ಭವಂತು ಅನ್ನತಕ್ಕಂಥ ಆಶಯದಲ್ಲಿ ಕೆಲಸ ಮಾಡತಕ್ಕಂಥ ಹಕ್ಕು ನಮಗ್ಯಾರು ಇಲ್ಲ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸರ್ಕಾರ ಇಲಾಖೆಗಳ ಮುಖಾಂತರ ನಿಬಂಧನೆಗಳನ್ನು ಹಾಕತಕ್ಕಂಥ ಸಂದರ್ಭದಲ್ಲಿ ಎದುರಿಸತಕ್ಕಂಥ ಮಾನಸಿಕತೆಯನ್ನು ಇವತ್ತು ಬೆಳೆಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇಲ್ಲದಿದ್ದರೆ 20 ವರ್ಷಗಳ ಹಿಂದೆ ಯಾವ ಅರವಿಂದ ಆಟೋ ವರ್ಕ್ಸ್ನ ಎದುರುಗಡೆ ನಡೆದಿರತಕ್ಕಂಥ ಘಟನೆ ಮತ್ತೆ ಪುನರಾವರ್ತನೆ ಆಗತಕ್ಕಂಥ ದಿವಸಗಳು ಜಾಸ್ತಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಮಾನಸಿಕತೆಯ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾರು ಹಿಂದುತ್ವದ ಕೆಲಸವನ್ನು ಮಾಡತಕ್ಕಂಥ ಯಾರು ಈ ಸಮಾಜದ ಶ್ರದ್ಧೆಯ ವಿಚಾರಧಾರೆಗಳಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಕಾರ್ಯಕರ್ತರಿಗೆ ಕ್ಷಾತ್ರ ತೇಜಸ್ಸನ್ನು ತುಂಬತಕ್ಕಂಥ ವ್ಯವಸ್ಥೆಗಳು ನಿರ್ಮಾಣ ಆದಾಗ ಮಾತ್ರ ಆ ಭಗವದ್ಧ್ವಜ ಇನ್ನಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಸೂಕ್ಷ್ಮತೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಪ್ರಯತ್ನ ಈಶ್ವರ ಮಂಗಲ ಭಾಗದಲ್ಲಿ ಅನಿವಾರ್ಯ ಅಂತ ನಾನು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಬದ್ಧತೆಯ ಜೊತೆಗೆ ಮತ್ತು ನಮ್ಮ ಮುಂದೆ ಇರತಕ್ಕಂಥ ಸೂಕ್ಷ್ಮತೆಯನ್ನು ನಾವೆಲ್ಲ ಅರಿತುಕೊಂಡು ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡೋಣ. ಆ ಸಂಘದ 100 ವರ್ಷದ ಸಂಘ ಶತಾಬ್ದಿಯ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಬೂತು ಮನೆಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಸಂಕಲ್ಪವನ್ನು ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ಆದಾಗ ಮಾತ್ರ ಈ ರಾಷ್ಟ್ರದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯ ಆ ವಿಶ್ವವಂದ್ಯ ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಜಗತ್ತು ಈ ಭಾರತ ಮಾತೆಗೆ ಗೌರವವನ್ನು ಕೊಡೋದಕ್ಕೆ ಸಾಧ್ಯ. ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಸಿಗತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಈಶ್ವರ ಮಂಗಲದ ಜನತೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ಇದೆ. ಹಿಂದುತ್ವಕ್ಕೆ ವಿರೋಧ ಆದಾಗ, ಧರ್ಮದ ವಿಚಾರದಲ್ಲಿ ನೋವಾದಾಗ, ಯಾವುದೇ ಸಂದರ್ಭದಲ್ಲಿಯೂ ಕೂಡ ತಾನು ಈ ಸಮಾಜಕ್ಕೆ ಅರ್ಪಣೆ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಹಿಂದುತ್ವಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುತ್ತೂರು ಕ್ಷೇತ್ರದ ಪ್ರಮುಖ ಜಾಗ ಇದ್ದರೆ ಅದು ಈಶ್ವರ ಮಂಗಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಆ ಕಾರ್ಯಕರ್ತರ ಕೆಲಸ ಕಾರ್ಯ ಇಡೀ ಜಿಲ್ಲೆಗೆ ಮಾದರಿಯಾಗಿದೆ. ಅದು ಸಂಘಟನೆಯ ಮುಖಾಂತರ ಇರ್ಬೋದು, ಸಾಮಾಜಿಕ ಬದ್ಧತೆಯ ಜೊತೆಗೆ ಮಾಡತಕ್ಕಂಥ ಕೆಲಸ ಕಾರ್ಯ ಇರ್ಬೋದು. ಇವೆಲ್ಲದರಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ನಿಂತು ನಾನೊಬ್ಬ ಹಿಂದುವಾಗಿ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಋಣವನ್ನು ತೀರಿಸಬಲ್ಲೆ ಅನ್ನತಕ್ಕಂಥ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಈಶ್ವರ ಮಂಗಲದ ಮಹಾಜನತೆಗೆ ಮತ್ತೊಮ್ಮೆ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ, ಸರಕಾರದ ಯಾವುದೇ ಆದೇಶಗಳು ಇರಬಹುದು, ಆದರೆ ನಾವು ಮಾಡುವಂಥದ್ದು ಹಿಂದೂಗಳು ಮಾಡುವಂಥದ್ದು. ನಾವು ಯಾರ ಮೇಲೆ ಕೂಡ ಸವಾರಿ ಮಾಡತಕ್ಕಂತಹ, ಯಾರ ಮೇಲೆ ಕೂಡ ಆಕ್ರಮಣ ಮಾಡಿ ಅನ್ನತಕ್ಕಂಥ ಯೋಚನೆಯ ನಡುವೆ ಹೆಜ್ಜೆ ಇಟ್ಟಿರುವವರು ಅಲ್ಲ. ಆ ಹಿನ್ನೆಲೆಯಲ್ಲಿ ಇಲಾಖಾಧಿಕಾರಿಗಳು ಮತ್ತೆ ಗಮನಿಸಬೇಕು. ಕಾರ್ಯಕ್ರಮವನ್ನು ನಿಲ್ಲಿಸತಕ್ಕಂಥ ವ್ಯವಸ್ಥೆ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಧಾರ್ಮಿಕ ವ್ಯವಸ್ಥೆಗಳ ಮುಖಾಂತರ ಸರಕಾರದ ಆದೇಶ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಯಾವತ್ತೂ ಕೂಡ ನಾವು ಸಹಿಸಲಿಕ್ಕೆ ಅಸಾಧ್ಯ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದೆ ಕೂಡ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯ ನಮ್ಮೆಲ್ಲರಿಂದ ಆಗಲಿ. ಆ ಪಂಚಲಿಂಗೇಶ್ವರ ದೇವರು ನಮಗೆಲ್ಲರಿಗೂ ಶಕ್ತಿಯನ್ನು ನೀಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಡೆಸಿಕೊಟ್ಟಂತಹ ತಂಡಗಳಿಗೆ ವೇದಿಕೆಯಲ್ಲಿ ಸ್ಮರಣಿಕೆ ನೀಡಿ ಗೌರವಿಸುವಂಥ ಕಾರ್ಯಕ್ರಮ. ಧರ್ಮದ ಬಗ್ಗೆ ಈ ಮುಂಚೆ ದಿಕ್ಸೂಚಿ ಭಾಷಣ ಮಾಡಿದವರು, ಪೂಜ್ಯ ತಂತ್ರಿಗಳು ಎಲ್ಲ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಧರ್ಮ ಬಹಳಷ್ಟು
ವಿಶ್ವವ್ಯಾಪಿಯಾದ್ದು, ಎಲ್ಲರಿಗೂ ಒಂದು ಒಳಿತನ್ನೇ ಬಯಸುವಂಥದ್ದು, ಪರಮತ ಸಹಿಷ್ಣುತೆ, ವೈಜ್ಞಾನಿಕತೆ, ಇದೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದಷ್ಟು ಯಾವುದೇ ಧರ್ಮದಲ್ಲಿ ಇಲ್ಲ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ನಮಗೆ ಇದನ್ನು ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇಲ್ಲದ್ದೊಂದು ದುರಂತ. ನಮ್ಮ ಹಿರಿಯರು ಈಗಾಗಲೇ ಹೇಳಿದ ಹಾಗೆ ಚಾತುರ್ವರ್ಣ್ಯದ ಇದನ್ನು ಒಳ್ಳೆಯ ಒಂದು ಉದ್ದೇಶದಿಂದ ಮಾಡಿರ್ಬೋದು. ಕಡೆಗೆ ಅದರಲ್ಲಿ ಜಾತಿ ಪದ್ಧತಿಯೂ ಸೃಷ್ಟಿಯಾಯಿತು. ಅದು ಸಮಾಜದ ಒಂದು ವ್ಯವಸ್ಥೆಗೋಸ್ಕರ ಮಾಡಿದ್ದಲ್ಲದೆ ನಮ್ಮೊಳಗೆ ಭೇದ ಭಾವ ಮಾಡಲಿಕ್ಕೆ ಖಂಡಿತ ಅಲ್ಲ. ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿಯೂ ಅಲ್ಲ. ನಮ್ಮ ಶರೀರದ ಬೇರೆ ಬೇರೆ ಅಂಗಗಳಿದ್ದ ಹಾಗೆ ನಮ್ಮ ಸಮಾಜದ ಎಲ್ಲ ಜಾತಿ ಉಪಜಾತಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಮರದ ಬೇರು, ರೆಂಬೆ, ಕೊಂಬೆ, ಎಲೆ ಎಲ್ಲ ಇದ್ದ ಹಾಗೆ. ಆದರೆ ನಾವು ಅದನ್ನು ತಿಳಿದುಕೊಳ್ಳುವಂಥ ವ್ಯವಸ್ಥೆ ಇಲ್ಲದೆ ಇವತ್ತು ಭಾಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಮ್ಮಲ್ಲಿ ಧರ್ಮ ಜಾಗೃತಿ ಆಗಬೇಕು. ನಮ್ಮ ಧರ್ಮದ ತಿರುಳು ಅಂತಸತ್ವವನ್ನು ತಿಳಿಸಿಕೊಡುವಂತಹ ವ್ಯವಸ್ಥೆ ಆಗಬೇಕು. ವಿದೇಶಿಯರ ಆಕ್ರಮಣದಿಂದ, ಆಡಳಿತದಿಂದಾಗಿ ನಮ್ಮತನ ನಮಗೆ ಗೊತ್ತಿಲ್ಲದ ಹಾಗಾಗಿದೆ. ಅದನ್ನು ನಮ್ಮ ಧರ್ಮದ ಒಂದು ತಿರುಳನ್ನು ತಿಳಿಸುವಂತಹ ವ್ಯವಸ್ಥೆಯನ್ನು ನಮ್ಮ ಮಠ ಮಂದಿರಗಳು, ಸಂಘ ಸಂಸ್ಥೆಗಳು, ಧರ್ಮಗುರುಗಳು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆರಂಭ ಆದ್ದು ಭಾಳಷ್ಟು ಒಂದು ಶುಭ ಸೂಚನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಇಲ್ಲಿಯ ಈ ಹಿಂದೂ ಜಾಗರಣ ವೇದಿಕೆ ಈಶ್ವರಮಂಗಲದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳದಿದ್ದರೆ ತಪ್ಪಾಗ್ತದೆ. ಅಂದರೆ ಈಗ ಈ 21 ವರ್ಷಗಳಿಂದ ಸತತವಾಗಿ ಈ ನಮ್ಮ ಆಯುಧ ಪೂಜೆಯನ್ನು ಆಚರಣೆ ಮಾಡಿಕೊಂಡು ಬರುವುದು ಮಾತ್ರವಲ್ಲ, ಈ ಹಿಂದೂ ಜಾಗರಣ ವೇದಿಕೆ ಅತ್ಯಂತ ಶ್ರದ್ಧಾಭಕ್ತಿ ವಿಶ್ವಾಸದಿಂದ ಎಲ್ಲ ಉತ್ಸವಗಳನ್ನು ಕೂಡ, ನಮ್ಮ ಧಾರ್ಮಿಕ ಉತ್ಸವಗಳನ್ನು ಕೂಡ ಆಚರಿಸಿಕೊಂಡು ಬರ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ದೇಶವನ್ನು ಕಾಯುವಂತಹ ಒಂದು ಸೈನಿಕರನ್ನು ಗುರುತಿಸಿ ಗೌರವಿಸುವುದು, ಅದೇ ರೀತಿ ಸಮಾಜದ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದಂಥ, ನಿಸ್ವಾರ್ಥ ಸೇವೆ ಮಾಡಿದಂಥ ಸಾಧಕರನ್ನು ಗುರುತಿಸಿ ಗೌರವಿಸುವುದು, ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸುವುದು, ಇದನ್ನೆಲ್ಲ ಮಾಡಿಕೊಂಡು ಬರುತ್ತಿದ್ದಾರೆ. ಜೊತೆಗೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಧಾರ್ಮಿಕ ಕಾರ್ಯವನ್ನು ಅಷ್ಟೇ ಪ್ರಾಧಾನ್ಯತೆ ಕೊಟ್ಟು ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡುವುದು ಭಾಳ ಮುಖ್ಯ. ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ, ಧಾರ್ಮಿಕ ಕಾರ್ಯಗಳು ಮತ್ತು ಸಾಮಾಜಿಕ ಕಾರ್ಯಗಳು. ಅದೆರಡನ್ನೂ ನಮ್ಮ ಈಶ್ವರಮಂಗಲ ಹಿಂದೂ ಜಾಗರಣ ವೇದಿಕೆಯ ಬಂಧುಗಳು ಅತ್ಯಂತ ನಿಸ್ವಾರ್ಥತೆಯಿಂದ ತಮ್ಮ ಇತಿಮಿತಿಯಲ್ಲಿ ಶಕ್ತಿ ಮೀರಿ ಮಾಡಿಕೊಂಡು ಬರುತ್ತಿದ್ದಾರೆ. ಒಂದೆರಡು ಉದಾಹರಣೆ. ಈಗ ಈಶ್ವರಮಂಗಲಕ್ಕೆ ಪ್ರಪ್ರಥಮವಾಗಿ ಆಂಬ್ಯುಲೆನ್ಸನ್ನು, ಸಾರ್ವಜನಿಕರನ್ನು ಒಟ್ಟು ಮಾಡಿ ತಮ್ಮಿಂದ ಆದಷ್ಟು ತಾವು ಕೂಡ ತ್ಯಾಗ ಮಾಡಿ ಖರೀದಿಸಿದ್ದು ನಮ್ಮ ಹಿಂದೂ ಜಾಗರಣ ವೇದಿಕೆ. ಈಗ 2-3 ಬೇರೆ ಕಡೆಯೂ ಉಂಟು, ಸಂತೋಷದ ವಿಚಾರ. ಆದರೆ ಇದಕ್ಕೆ ಆರಂಭ ಈ ನಮ್ಮ ಹಿಂದೂ ಜಾಗರಣ ವೇದಿಕೆ ಮಾಡಿದ್ದು ಅಂತ ಹೇಳೋದು ತಮಗೆಲ್ಲರಿಗೂ ಗೊತ್ತಿದೆ. ಅಷ್ಟು ಮಾತ್ರ ಅಲ್ಲ, ನಿರಂತರ ಸಮಾಜಕ್ಕೆ ಇದು ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಕೊರೋನಾ ಸಮಯದಲ್ಲಿ ನಾನು ಪ್ರತ್ಯೇಕ ಹೇಳುವುದಿಲ್ಲ, ಎಷ್ಟೋ ಸಹಾಯ ಮಾಡಿದ್ದಾರೆ. ಅದರ ನಂತರವೂ ಅಷ್ಟೇ, ಏನಾದರೂ ಆಕಸ್ಮಿಕ ಆದರೆ, ಕಷ್ಟದಲ್ಲಿರುವವರಿಗೆ ಅಪಘಾತ ಆದರೆ, ಏನಾದರೂ ಕಾಯಿಲೆಗಳು ಬಂದರೆ ಅಥವಾ ಆಕಸ್ಮಿಕವಾದಂಥ ಸನ್ನಿವೇಶಗಳು ಬಂದರೆ ಯಾವ ಹೊತ್ತು ಗೊತ್ತು ಇಲ್ಲದೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಹಿಂದೂ ಜಾಗರಣ ವೇದಿಕೆಯ ಬಂಧುಗಳು ಸಹಾಯವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿ ರಕ್ತದಾನ ಇರ್ಬೋದು, ಅಥವಾ ಕಷ್ಟದಲ್ಲಿರುವ ಎಷ್ಟೋ ಬಂಧುಗಳಿಗೆ ಆರ್ಥಿಕ ಸಹಾಯವನ್ನು ಕೂಡ 365 ದಿನವೂ ಅದು ಅವಶ್ಯಕತೆ ಇದ್ದಾಗ ಮಾಡಿಕೊಂಡು ಬರುತ್ತಿದ್ದಾರೆ. ಎಷ್ಟೋ ಜನರಿಗೆ ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆಗೆ ಹಣ ಇಲ್ಲದೆ ಇದ್ದಾಗ, ಅಥವಾ ಪ್ರಕೃತಿ ವಿಕೋಪದಿಂದಾಗಿ ಅವರ ಮನೆ ಮಠಗಳನ್ನು ಕಳೆದುಕೊಂಡಾಗ ತಕ್ಷಣ ಸ್ಪಂದಿಸಿ ಅವರಿಗೆ ಒಂದು ಆಸರೆಯನ್ನು ಕೊಡುವ ಕೆಲಸವನ್ನು ಕೂಡ
ಈ ಹಿಂದೂ ಜಾಗರಣ ವೇದಿಕೆ ಮಾಡಿಕೊಂಡು ಬಂದಿದೆ. ಒಂದೆರಡಲ್ಲ, ಇಂಥ ಒಂದು 10 ಹಲವು ಕಾರ್ಯಗಳನ್ನು ಮಾಡಿಕೊಂಡು ಬಂದದ್ದು ನಮ್ಮೆಲ್ಲರ ಕಣ್ಣೆದುರೇ ಇದೆ. ಎಲ್ರಿಗೂ ಇದು ಗೊತ್ತಿರುವ ವಿಚಾರ, ಇದನ್ನು ನಾನು ಇನ್ನು ಪ್ರತ್ಯೇಕವಾಗಿ ಹೇಳುವುದಿಲ್ಲ. ಇಂಥ ಒಂದು ನಿಸ್ವಾರ್ಥ ಸ್ವಯಂ ಸೇವಕರ ಈ ಒಂದು ಸಂಘಟನೆ ಇನ್ನಷ್ಟು ಬೆಳಿಬೇಕು. ನಾವು ಅದಕ್ಕೆ ನಮ್ಮಿಂದ ಆದಷ್ಟು ಕಾಯ ವಾಚ ಮನಸ ಸಹಾಯ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ, ಅದೇ ರೀತಿ ನಾವು ನಂಬಿಕೊಂಡು ಬರುವಂಥ ದೇವರು ಇದಕ್ಕೆಲ್ಲದಕ್ಕೂ ನಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ